round of applause. The teachers who trained the students were Mrs. Ramya, Mrs. Tina, and Mrs. Smita. I'm sure everyone here has watched Kantara and seen the power behind the divas. Inspired by this story, Dr. Vasant Kumar Shetty, having read the true story behind Kallutti Kalkuda, wrote a small script, and the students of Saanidhya are here to present it in the form of drama. ಪರಶುರಾಮನ ಸೃಷ್ಟಿಯ ನಮ್ಮ ಈ ತುಳುನಾಡು ತನ್ನ ಸಂಸ್ಕೃತಿಯ ಮುಖಾಂತರವೇ ಬಹಳಷ್ಟು ವಿಶೇಷವಾದ ನಾಡು ಅಂತ ಅನಿಸಿದೆ. ಏಕಂ ಸತ್ ವಿಪ್ರದ ಬಹದಾ ವದಂತಿ. ಇದು ನಮ್ಮ ಸಂಸ್ಕೃತಿಯ ವಿಕಾಸದ ಅಂತರ್ಗತ ಸೂತ್ರ. ನಮ್ಮ ಸಂಸ್ಕೃತಿ ವಿಶಾಲವಾಗಿದೆ, ವಿವಿಧತೆಯಲ್ಲಿ ಏಕತೆ ನಮ್ಮ ವೈಶಿಷ್ಟ್ಯ. ಈ ವಿಶಿಷ್ಟತೆಯಿಂದಾಗಿ ನಾವು ಪ್ರಪಂಚದ ಉಳಿದೆಲ್ಲ ಸಂಸ್ಕೃತಿಗಳಿಗಿಂತ ಬಹಳಷ್ಟು ವಿಭಿನ್ನವಾಗಿ ಕಾಣ್ತೇವೆ. ಹೊರಗಿನ ಅದೆಷ್ಟೋ ಪ್ರವಾಹ ಪ್ರಭಾವಗಳನ್ನು ಸ್ವೀಕರಿಸಿ ಕೂಡ ನಮ್ಮ ವಿಶಿಷ್ಟತನವನ್ನು ರಕ್ಷಿಸಿಕೊಂಡಿದ್ದೇವೆ. ಇದೀಗ ಬಹಳಷ್ಟು ಕಾರಣಿಕದ ಭೂತಾರಾಧನೆ ಹಾಗೂ ಭಕ್ತಿ ಪ್ರಧಾನವಾದ ನಾಟಕ ಕಲ್ಲುಟಿ ಕಲ್ಕುಡ. ಕಡಲಪ್ಪೆನ ಸೆರಂಗದ ಪೆರ್ಮೆದ ನಾಡು ಈ ನಮ್ಮ ತುಳುನಾಡು. ಮಾಯಿ, ಸುಗ್ಗಿ, ಪಗ್ಗು, ಬೇಷ, ಕಾರ್ತೆಲ್, ಬೋಂತೆಲ್, ಆಟಿ, ಸೋಣ, ನಿರ್ನಲ್, ಜಾರ್ದೆ, ಪೆರರ್ದೆ, ಕುಯಿಂತೆಲ್ ಪನ್ಪಿನ 12 ತಿಂಗೊಳ್ದ ಪಚ್ಚ ಪಜ್ಜಿರದ ಐಸಿರಡು ತೆಳ್ತೊಂದು ಉಪ್ಪುನ ತುಳು ಅಪ್ಪೆ. ಎನೆಲು ಸುಗ್ಗಿ ಕೊಳಕ್ಕೆ ಪನ್ಪಿನ ಮೂಜಿ ಬುಲೆಕ್ ಎನೆಲೆಗ್ ತಳೆ ನೀರು, ಸುಗ್ಗಿಗ್ ಅಜೆ ನೀರು, ಕೊಳಕೆಗೆ ಅಡಿನೀರು, ನುಪ್ಪುಗು ಅಲೆನೀರು, ಪನ್ಪಿನ ಗಾದೆಗೆ ತಕ್ಕ ಪೊರ್ಲು ಜಿಂಜಿನ ಸ್ವಾಮಿ ಈಶ್ವರ ದೇವೇರ್ನ ಸಾನ್ನಿಧ್ಯ. ಅಪ್ಪೆ ದುರ್ಗಾ ಪರಮೇಶ್ವರಿನ ಅಂಚನೆ, ನಾಗ ದೇವೇರ್ನ ಮಟ್ಟೆಳ್ಡು ಪುಟ್ಟು ಬಲತಿನ ಧರ್ಮ ಇತ್ತಿನ ಸಂಸ್ಕೃತಿದ ಪೆರ್ಮೆದ ಬೂಡು ಈ ತುಳುನಾಡು. ಕಲ್ಲುಟ್ಟಿ, ಪಂಜುರ್ಲಿ, ಜುಮಾದಿ, ಬಂಟೆ, ಕೋರ್ದಬ್ಬು, ಮಂತ್ರದೇವತೆ, ಕೊಡಮಂತಾಯೆ ಇಂಚ ಸಾರತ್ತೊಂಜಿ ದೈವಲನ ಅಭಯದ ಮದಿಪುಡು ಮೆರೆಯೊಂದು ಉಪ್ಪುನ ಮೂಡಾಯಿ, ಪಡ್ಡಾಯಿ, ತೆನ್ಕಾಯಿ, ಬಡಕಾಯಿ ಪುಗರ್ತೆ ಪಡೆತಿನ ಸಂಸ್ಕೃತಿದ ನಾಡುಡು ಕಾರ್ಣಿಕ ಮೆರೆಯಿನ ದೈವ ದೇವರೇನು ಏತೇತು ಸುಗಿತಳ್ಳಲ ಯಾರಂದು. ಪಾರ್ದನದ ಆಧಾರಡು ತೋಜಿದು ಬೈದಿನ ಕಲ್ಲುಟ್ಟಿ ಕಲ್ಕುಡನ ಭಗವತ್ ಭಕ್ತರು ತುಳುನಾಡದ ಭೂಮಿಡು ಸಾನನು ಕಟ್ಟೊಂದು ಆರಾಧನೆ ಮಲ್ತೊಂದುಲ್ಲೆರು. ಈ ಅಪ್ಪೆ ಕಲ್ಲುಟ್ಟಿ ಏರು ಒಲ್ತು ಬತ್ತೆರು ಎಂಚ ಮಾಯದ ನಿಲೆಕ್ ಸೇರಿಯರು ಪನ್ಪಿನೇನು ತೆರಿನಕುಲು ಬರೆತಿನ ಆಧಾರದ ಮಿತ್ತು ಬರೆಯಿನ ನಾಟಕನೇ ಕಲ್ಲುಟ್ಟಿ ಕಲ್ಕುಡ. ಕಲ್ಲುಟ್ಟಿ ಕಲ್ಕುಡ ಮುಗುಲು ಪುಟ್ಟು ಬಲತಿನ ಜೀವನ ಕಥೆಯನ್ನು ತೆರಿನಾಗ ನಮ್ಮ ಉಡಲ್ಡಾಪಿನ ಬೇನೆ ಸಹಿಸರೆ ಅಸಾಧ್ಯ. ಬಲೆ ಇತ್ತೆ ನಮ್ಮ ಮಾತೆರ್ಲ ಮಿತ್ತ ಚಾವಡಿಡು ನಡಪುನ ಕಲ್ಲುಟ್ಟಿ ಕಲ್ಕುಡ ನಾಟಕನು ಭಕ್ತಿ ಭಾವಡುತ್ತುವುದು ಕಣ್ಣದಿಂಜಾಗ. ಕೇಳಿದ ಓದಿದ ಸತ್ಯಕಥೆಯನ್ನು ಜ್ಯೋತಿಷ್ಯ ವಿದ್ವಾನ್ ಶ್ರೀ HT ರಾಧಾಕೃಷ್ಣ ಶಾಸ್ತ್ರಿಯವರ ಆಶೀರ್ವಾದದೊಂದಿಗೆ ನಾಟಕಕ್ಕೆ ಅಳವಡಿಸಿ ನಿರ್ದೇಶಿಸಿದವರು ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ. ನೃತ್ಯ ನಿರ್ದೇಶನ ಶ್ರೀಮತಿ ಅಶ್ವಿತಾ ಶೆಟ್ಟಿ, ಶ್ರೀಮತಿ ಹರ್ಷಿತಾ. ಹಿನ್ನೆಲೆ ಗಾಯನ ಧನಂಜಯ್ ವರ್ಮಾ. ಪದ್ಯ ರಚನೆ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ. ಸಂಗೀತ ಗುರುರಾಜ್. ಧ್ವನಿದಾನ ಕಲಾವಿದರು ಬಾಲಕೃಷ್ಣ ಕದ್ರಿ, ರಾಕೇಶ್ ಶೆಟ್ಟಿ, ಗುರುರಾಜ್, ಸಂತೋಷ್ ಶೆಟ್ಟಿ, ಧನಂಜಯ್ ವರ್ಮಾ, ಸುಚೇತ್ ಕುಮಾರ್, ರೂಪಾ ವರ್ಕಾಡಿ, ಶುಭಾ ಗಣೇಶ್, ಅಶ್ವಿತಾ ಶೆಟ್ಟಿ, ಶಾಂತಲಾ, ಶಾರದಾ KB ಹಾಗೂ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ. ರಂಗಸಜ್ಜಿಕೆ ಸಂತೋಷ್ ಶೆಟ್ಟಿ ಕುಂಬ್ಳೆ. ವಸ್ತ್ರಾಲಂಕಾರ ಧನ್ಪಾಲ್ ಶೆಟ್ಟಿಗಾರ್, ಲಲಿತ ಕಲಾ ಆರ್ಟ್ಸ್. ಧ್ವನಿ ಮತ್ತು ಬೆಳಕು ಚಂದ್ರಶೇಖರ್, ವರ್ಷಾ ಸೌಂಡ್ಸ್. ಸಹಕಾರ ಶಿಕ್ಷಕ ವೃಂದ ಸಾನ್ನಿಧ್ಯ. ಈ ನಾಟಕದಲ್ಲಿ ಪಾಲ್ಗೊಂಡ ಕಲಾವಿದರು ಸಾನ್ನಿಧ್ಯ ವಸತಿ ಶಾಲೆಯ ವಿದ್ಯಾರ್ಥಿಗಳು. ಕಾರ್ಲದ ಕೈತಲ್ದ ಕೆಲ್ಲ ಪುತ್ತಿಗೆ ಮಾರ್ನಾಡು ಪನ್ಪಿನ ಊರುಡು ಶಂಭು ನಾರಾಯಣ ಕಲ್ಕುಡೆ ಅಂಚನೆ ಇರುವೇದಿ ಪನ್ಪಿನ ಕಂಡನಿ ಬಡಿದಿಗೆ 4 ಆನು ಜೋಕುಲು ಅತ್ತಂದೆ ಇರುವೇದಿ 7 ತಿಂಗೊಳ್ದ ಬಂಜಿ 4 ಜೋಕ್ಲೇನು 11 ಬಂಜಿಗೆ ತಿನಿಯರದಂತೆ ಬಾರಿ ಕಷ್ಟೊಡು ಜೀವನ ಮಲ್ತೊಂದಿದ್ದೀರು. ಇಂಚ ಉಪ್ಪುನಗ ಒಂಜಿ ದಿನ ಬೇಲೂರು ಘಟ್ಟದ ಕಡೆರ್ದು ಅರಸು ಮುಸ್ರಾಲೆ ತನ್ನ ಬಂಟೆರೆಡ ಓಲೆ ಕಡಪುಡ್ದು ಶಂಭು ನಾರಾಯಣ ಕಲ್ಕುಡನು ತನ್ನ ಬೂಡುಗುಲೆಪಿಡಾಯೆ. ಶಂಭು ನಾರಾಯಣ ಕಲ್ಕುಡೆ ಅರಸುನ ಓಲೆಗೆ ಮಾನ್ಯ ಕೊಡ್ದು ಪಿದಾಡ್ನಗ ಏಪ ಬರ್ಪರು ಪಣದ ಕೇಂಡಿನ ಬೊಡಿದಿಗೆ ಈ ಪೊರ್ಲುಡು ಪೆದ್ದು ನಿನ್ನ ಬಯಕೆಗೆ ಬೋಡಾಯಿನ ಪೂರ ವ್ಯವಸ್ಥೆ ಮಲ್ತದೆ. ಪುಟ್ಟಿ ಬಾಲೆನ ಪೊರ್ಲುಡು ತೂವನುಡು ಪಂದು ಬೈದಿ ಬಂಟೆಡಪ್ಪ ಪಿದಡಿಯೆ
ಅರಸನ ಅರಮನೆಗೆ ಬತ್ತಿನ ಶಂಭುನಾರಾಯಣ ಕಲ್ಕುಡಡ ಅರಸೆ ಈ ನೀರ ನೀಲಕಂಠೇಶ್ವರ ದೇವಸ್ಥಾನನು ಮಲ್ಪೊಡು ಪಣದು ಆಜ್ಞೆ ಮಲ್ತೆ. ಆ ಬೇಲೆ ಪೊರ್ಲಾಂಡ ನಿಕ್ ಬೋಡಾಯ್ನಾತ್ ಪದ್ದಿ ಬಂಗಾರ ಕೊರ್ಪೆಂದು ಭಾಷೆ ಕೊಡ್ದು ವಂಚನೆ ಮಲ್ತೆ. ಬೇಲೆ ಮುಗಿಂಡಲ ಶಂಭುನಾರಾಯಣ ಕಲ್ಕುಡೆ ಪಿರ ಊರುಗು ಬತ್ತಿನೇ ಇಜ್ಜಿ ಐಡ್ದು ಬೊಕ್ಕ ಬಾಲೆ ಬೀರು ಕಿನ್ನಿ ಮಧ್ಯಾಹ್ನದ ಗಂಜಿ ಬೇಯ್ತದಾಂಡು ಕುಕ್ಕುದ ಚಟ್ನಿಲಾ ಮಲ್ದೆ ರಡ್ಡು ಉಂಡುದು ಬೇಲೆ ಮಲ್ಪು ಮಗ. ನಿನ್ನ ದಾದಯ ಕಿರಿಕಿರಿ ಒಂಜಿ ಪತ್ತಿನ ಬೇಲೆ ಮುಗಿಪೊಡುಂದುಲ್ಲೆ ಎಂಕಿತ್ತೆ ಬಡವ ಒಂದಿಜ್ಜಿ ಈ ಉನು ಯಾನು ಬೊಕ್ಕ ಉನ್ಪೆ ಪೊರ್ತು ನೆತ್ತಿದ ಮಿತ್ತು ಬರೊಂದುಂಡು ನನ್ನಲ ಬಡವಿಜ್ಜಿ ಪನ್ನೊಂದುಲ್ಲ ನಿಕ್ ನಿನ್ನ ಬೇಲೆನೇ ಜೀವದ ಗಂಟು ಬಡ ಏನಪ್ಪಗ ಉನು ಅಪ್ಪೆ ಅವು ಮಾತ ಅಂದು ಎಂಕ್ ನಿನ್ನಡೊಂಜಿ ಇಸೆಯ ಕೇನುಡು ಪಂದಿತ್ತಂಡು ಬೊಟ್ಟುಡು ಗೊಬ್ಬೆರೆ ಪೋನಗ ಊರುದ ಜವನೇರು ಎಂಕ್ ಅಮ್ಮೆಜ್ಜಿ ಪಂದು ಮಸ್ಕಿರಿ ಮಲ್ತೊಂದುಲ್ಲೇರು. ಅಂಡೆದ ಬಾಯಿನ ಅಂಡಲ ಕಟ್ಟೊಲಿ ಮಗ ದೊಂಡೆದ ಬಾಯಿನ ಕಟ್ಟರೆ ಆ ಒಂದಿಗೆ ಯಾನು 7 ತಿಂಗೊಲ್ದ ಬಂಜಿನಾಲು ಉಪ್ಪುನಗ ನಿನ್ನ ಅಮ್ಮೆರೇನು ಗಟ್ಟದ ಮಿತ್ತದ ಅರಸೆ ಕುಲಕಸುಬುಗ್ಲೆಪುಡಾದೇರು ನೀನನ್ನು ಪೆದ್ದಿದು ಈ ಮಲ್ಲಾಯಿ ಬೊಕ್ಕ ಯಾನು ಪೋತಿನ ಊರುಗು ಆಯನ ಕಡಪುರ್ದು ಕೊರು ಪಂದು ಪಂದಿತ್ತೆರು ಅಂದ ಅಪ್ಪೆ ಈ ಎನಡ ಈ ಸಂಗತಿನ ಪಂತಿನ ಇಜ್ಜಿ ಎಂಕಿತ್ತೆ ಅಮ್ಮೇರಿನ ತೂವೋಡು ಪಂಪಿನ ಆಸೆ ಒಂದುಂಡು ಯಾನು ಪೋವಡ ಅಪ್ಪೆ ಆವು ಮಗ ಪೋತು ಬಲ ನಿನ್ನ ಅಮ್ಮೇರು ಪೋಯಿನಾರು ಇದ ಮುಟ್ಟಲ ಬತ್ತಿಜೀರು ನನ್ನ ಏಪ ಬರ್ಪ ಅಪ್ಪೆ ಈ ದಾಲ ಬೇಜಾರು ಮಲ್ಪುಚ್ಚಿ ದಾಯ ಕಣ ನೀರು ಪಾಡುವ ಎನ್ನ ಅಮ್ಮೇರು ಆಜಿ ತಿಂಗೊಳ್ಡು ಮಲ್ಪುನ ಬೇಲೆನು ಯಾನು ಮೂಜಿ ತಿಂಗೊಳ್ಡು ಮಲ್ಪುವೆ ಅಮ್ಮೇರು ಮೂಜಿ ತಿಂಗೊಳ್ಡು ಮಲ್ಪುನ ಬೇಲೆನು ಮೂಜೆ ದಿನೊಟ್ಟು ಮುಗಿತದು ಬರ್ಪೆಪ್ಪೆ ಆವು ಮಗ ಪೋದು ಬಲ ನಿನ್ನ ಸಾದಿ ಕಾತೊಂದುಪ್ಪುವೆ ಬೇಯ್ದಿನ ಗಂಜಿಲ ಕುಕ್ಕುದ ಚಟ್ನಿಲ ಬಾರಿದಿರಿಟ್ಟು ಕಟ್ಟಿದು ಕೊರ್ಪೆ ಬಡಾಯಿ ನವ್ಲು ತಿನ್ನು ಬೇಗ ಬಲ ಅಮ್ಮೇರೆನಲೆ ತೊಂದು ಬಲ ನಿನ್ನ ಸಾದಿನೇ ಕಾತೊಂದುಪ್ಪುವೆ ಆವಪ್ಪೆ ಯಾನು ಬೇಲೆದ ಪರಿಕರಲಿನ ಪತೊಂದು ಪಿದಡುವೆ ಅವು ಎನ್ನ ಮಲ್ಲ ಆಸ್ತಿ ಪೋದು ಬರ್ಪೆ ಅಪ್ಪೆ ಆವು ಮಗ ಒಂದು ಊರುಂದೇ ತೆರಿಯುಜಿ ಏತ್ ದಿನ ಕರಿಂಡಿ ಯಾನು ಪಿದಾಡ್ದು ನನಲ ಬೇಲೋರ್ದ ಗಟ್ಟ ಮುಟ್ಟಿ ಲೆಕ್ಕ ಆತಿಜಿ ಈ ಸಾದಿಡು ಒಂಜಿ ಜನಮಾನಿಲ ತೋಜುಜೇರು ಆ ಕುಡಿರ್ದು ಏರಾ ಬರೊಂದುಲ್ಲೇರು ಒಂತೆ ಪ್ರಾಯ ಕರಿಲೆಕ್ಕ ತೋಜುಂಡು ಉಪ್ಪಡು ಆರು ಬತ್ತೊನಡು ಅರೆಡ ಈ ಊರದ ಬಗ್ಗೆ ತೆರಿಯುನುವೆ ಏರು ಬಾಲೆ ಈ ದೂರ ಪಿದಾಡ್ದ ಬಾರಿ ಬಚ್ಚಿಲಕ ತೋಜುಂಡು ನಿಕ್ ಒಡೆ ಪೋಡಮ್ಮ ಯಾನು ಬೀರು ಎನ್ನ ಅಮ್ಮೆರು ಎನ್ನ ಅಪ್ಪ 7 ತಿಂಗೊಲ್ದ ಬಂಜಿನಾಲಾದು ಪುನಗ ಗಟ್ಟದ ಮಿತ್ತದ ಅರಸೆ ಓಲೆ ಕಡಪುರ್ದು ಕಲ್ಲದ ಕೆಲಸಗ ಲೆಪುಡಾಯರಿಗೆ ಅಂಚ ಪೋತಿನಾರು ಇದ ಮುಟ್ಟಲ ವೈದಿಜೇರು ಎನ್ನ ಅಪ್ಪೆ ಪೆದ್ದುದು ಯಾನು ಈತು ಮಲ್ಲಾಯ ಊರದ ಜವನೇರು ಮಾತ ಎನನು ಅಮ್ಮೆದಾಂತಿನ ಏ ಪಂದು ಉಡಲಗ ಕಂತು ಲೆಕ್ಕ ಪಾತಿರೊಂದುಲ್ಲೇರು ಯಾನಿತ್ತೆ ಅಮ್ಮೆರಿನ ನಾಡೊಂದಿ ಈ ಗಟ್ಟದಂಚಿ ಬೈದೆ ಬಾಲೆ ಬಾಲೆ ಈ ಎನ್ನ ಮಗಿ ಏತು ಮಲ್ಲಾತ ಮಗ ಅಪ್ಪೆ ಎಂಚೊಲ್ಲಲ್ಲ ಮಗ ಯಾನ್ ಮಗ ಯಾನೆ ನಿನ್ನ ಅಮ್ಮೆ ಅಯ್ಯ ಎನ್ನ ಉಡಲು ದಿಂಜಿಂಡಯ್ಯ ಎಂಕ ಈತು ದಿನ ನಡತೊಂದು ಬೈದಿನ ಬಚ್ಚಲು ಪೂರ ಪೋಂಡು ಎಂಕಿತ್ತೆ ಈರ್ ಮಲ್ತಿನ ಬೇಲೆ ತೂವೋಡಯ್ಯ ಎಂಕಲ ಇರ್ನಂಚೆನೆ ಬೇಲೆ ಕಲ್ಪೋಡು ಬೇಲೆ ಮಲ್ಪೋಡು ಪನ್ಪಿನ ಅಂಗಲಾಪು ಅಯ್ಯೋ ದೇವೇರೆ ಎನ್ನ ಬೇಲೆನು ದಾದ ತೂಪ ಬಂಗಾರು ಅವಿನೀ ದಾದ ಕಲ್ಪುವ ಮಲ್ಲೇಜ್ ಬಲ ಈ ಕೇಂಡತ ಯಾನ ದಾದ ಮಾಲ್ತ ಮಲ್ತೆ ಪನ್ಪಿನ ನಿಕ್ಕು ತೋಜಾವೆ ಬಲ ಬಾಲೆ ಬಲ ಉಯ್
ಕಣ್ಣಡೆ ತೂವಂದಿನ ಬಾಲ್ಯದ ಗುರ್ತ ಬತ್ತದು ಯಾನು ನಿನ್ನ ಅಮ್ಮೆ ಪನ್ಪಿನೇನು ಶಂಭುನಾರಾಯಣ ಕಲ್ಕುಡೆ ಮಗಕ್ಕೆ ತೆರಿಪೈ ಅತ್ತಂದೆ ಮಗನು ಯಾನು ಮಲ್ತಿನ ಬೇಲೆ ತೋಜಯವೇ ಪಂಡದು ಲೆತ್ತೊಂದು ಪೋಯಿನವಲು ಮಲ್ಲ ಅನಾಹುತನೇ ನಡತಂದು ನೆತ್ತೆರಿನ ಬೆಗರು ಮಲ್ತದು ರಾತ್ರಿ ಪಗೆಲಿಂದು ಎನ್ನಂದೆ ದುಂಬು ಬರ್ಸ ತೆಡಿಲು ಮಿಂಚಿ ಚಳಿನ ಗೇನುಗು ತೆತನಂದೆ ಮಲ್ತಿ ಬೇಲೆಡು ಮಗೆ ಬೀರು ಒಡಕು ತೋಜಾಯೆ ಈತು ಮಾತ ತೆರೆದಿದ್ದಿನ ಎನ್ನ ಕೈಟೆ ಇಂಚಿನ ಒಡಕು ನಡತದು ಪೋಂಡ ಅರಸೆರೆಗೆ ಗೊತ್ತಾಂಡ ಆನೆದ ಕಂಬಗೂ ಕಟುದು ಪಾಡೇರು ಕುದುರೆದ ಬೆತ್ತೊಡು ಕುಟ್ಟಿರು ಸೈಸೆ ರಾವಂದಿನ ಬೇನೆ ಕುರುವಿರು ಪಣದು ತನ್ನ ಸೊಂಟೊಡಿತ್ತಿನ ಬಿಸತಿಗೆ ಕೈ ಪಾಡದು ಮಗ ಯಾನು 10 ಚಾವಡಿಡು ಬೆಂದೆ ಈ ಪದ್ರಾಡು ಚಾವಡಿಡು ಬೆನು ನಿಕ್ಕು ಎಡ್ಡೆ ಅವಡು ಬಾಲೆ ಎಡ್ಡೆ ಅವಡು ಪಣದು ಬಿಸತಿನ ಕುತ್ತೊಂದು ಅಲ್ಲೇ ಪ್ರಾಣ ಬುಡಿಯೇ ಶಂಭುನಾರಾಯಣ ಕಲ್ಕುಡೆ ಪ್ರಾಣ ಬುಡಿನ ಗಳಿಗೆಡು ಅಮ್ಮೆ ಪಂಡಿನ ಪಾತೆರ ಕೊರಿನ ಮಲ್ಲ ಮದಿಪುನು ಬೀರು ಉಡಲ್ಡು ಜಿಂಜವೊಂದು ಅಮ್ಮೆ ಮಲ್ತೊಂದಿತ್ತಿನ ಬೇಲೆನೇ ದುಮ್ಮು ಕೊನೆಯೇ 400 ಪರಡು ನಂಚಿನ ಪುದರು ಗೆತ್ತೊಂಡೆ ನನ್ನ ದುಂಬು ದಾದ ನಡತನ ಪನ್ಪಿನೇನು ನಿಕುಲೆ ತುಲೆ ಅರಸುಲೆ ಅಡ್ಡಬುರೊಂಡೆ ದಾದಯ ಗಟ್ಟದ ಕಡೆಡ್ದು ಪರೆಪುದ ಪನಿ ತೋಜಾವುನ ಮಲ್ಲ ಕೂಟನೆ ಬೈದಂಡು ನಮ್ಮ ಓಲೋಗೋ ಚಾವಡಿಡು ಒಂತೆ ಪೊರ್ತು ನಲಿಪೆರೆ ಗೊಬ್ಬೆರೆ ಒಪ್ಪಿಗೆ ಕೊರಿಯರ ದಾಂಡ ಇಡೆಗ್ ಬರಿಯರಕಲು ತಯಾರುಲ್ಲೇರು ಅಕ್ಲೆಗ್ ದಾದಂದು ಪನೋಡು ಊರುಡ್ದು ಬೈದಿನ ಪರಪ್ಪುದ ಪನಿತ ಕೂಟಲೇನು ಈ ಬೈರವರಸೆ ಪಿರಕಡ ಪುಡ್ದಿನ ಎತ್ತು ಯಾನು ಕೊರ್ಪಿನ ಪುಂಡಿ ಪಣವುದ ಅಂಗಲಪ್ಪುಡ ಅಕ್ಕಲು ಮಾತ ಬರೊಂದುಲೇರಪ್ಪ ಬರಿಯರೆ ಪನಿಯ ಆವರಸುಲೆ
ಪಸಿರಂದು ಊರೊರ್ ಮೇದೆನನ ಗುಮಿಸುಂದು ಕಮ್ಮೆನ ಪಸಿರಂದು ಊರೊರ್ ಮೇದೆನನ భారీ పొర్లాండు నిక్కులు నలితిన పొర్లుగు ఎన్న ఉడలు చెంజిండు ఏరుల్లరియ ఉలాయిడు ಅಡ್ಡಮುರಿಯ ಉಲ್ಲಾಯ ಮೊಕ್ಲೆಗ್ 4 ಸೇರು ಬಂಗಾರ ಬದ್ದೆ ಕೊರ್ದು ಕಡಪುಡು ಅತ್ತಂದೆ ಬಡವು ಬಾಜೆಲ್ಗೆ ಬೋಡೈನ ವ್ಯವಸ್ಥೆನ್ಲ ಮಲ್ಪು ಆ ಉಲ್ಲಾಯ ಓಲಗೋ ಚಾವಡಿಡಿ ಸೇರ್ದಿನ ಎನ್ನ ಬಂದುಲೆ ಎನ್ನ ಉಡಲ್ದ ಒಂಜಿ ಆಸೆನು ನಿಕ್ಲೆನ ಮಾತೆರ್ನ ಎದುರುಡು ದೀವೋಡು ಪಂದುಲ್ಲೆ ಗೋಮಟನ ಒಂಜಿ ಮಲ್ಲ ಮೂರ್ತಿನಿ ಕೆತ್ತಾದು ನಮ್ಮ ಊರ್ದ ಎತ್ತರದ ಗುಡ್ಡೆಡು ಉಂತಾವೋಡು ಪನ್ಪಿನ ಎನ್ನ ಬಯಕೆ ನಾಲೂರ್ದಕ್ಕುಲ್ಲ ಅವೆನು ತೂಪಿಲೆ ಕಾವೋಡು ನಿಕ್ಕುಲು ದಾನೆ ಪನ್ಪರ್ರು ಬಾರೆಡ್ಡೆ ಅಭಿಪ್ರಾಯ ಅರಸೊಲೆ ಈರ್ನ ಈ ಚಿಂತನೆಗೆ ಯಾನು ಸೊಲ್ಮೇಲೆ ಸಂದಾವೆ ಖಂಡಿತವಾದ ಆ ಬೇಲೆ ಅವಡೆ ಅವಂದು ಅಂಡ್ ಅಂಚಿನ ನಾಜೂಕಾಯಿನ ಬೇಲೆ ಮಲ್ಪುನ ಶಿಲ್ಪಿನಂಕ್ ಬೋಡತ್ತ ಗಟ್ಟದ ಮಿತ್ತದ ಬೇಲೂರುಡು ಬೀರು ಪನ್ಪಿನ ಭಾರಿ ಪುದರ್ಪೋಯಿನ ಒರಿ ಶಿಲ್ಪಿ ಉಲ್ಲೆಗೆ ಆಯೆ ಕಲ್ಲಿಗೆ ಜೀವ ಕೊರ್ಪಿನಾಯೆ ಆಯನಲೆಪುಡಾಂಡ ನಮ್ಮ ಬೇಲೆ ಪೊರ್ಲುಡಾವು ಅರಸರೆ ಎಂಕ್ಲೆನವರಿ ನಂಬುಗೆದ ಬಂಟನು ಆಯನಡೆಗು ಕಡಪುಡ್ಲೆ ಅಂಚೆನೆ ಆಯನ್ ಲೆತೊಂದು ಬರ್ರೆ ಪನ್ಲೆ ಬೊಕ್ಕ ದಾದ ಮಾತ ಆವೋಡು ಎಂಚಿನ ಮಾತ ಪಾತೆರೊಡು ಅವೆನ್ ಮಾತ ಯಾನೇ ಪಾತೆರುವೆ ಆವರ್ಸುಲೆ ಇನ್ನಿಯೇ ಆಯನ ಕಡಪುಡ್ನ ವ್ಯವಸ್ಥೆ ಮಲ್ಪೆ ಭೈರವರಸುಲು ಗೊಮ್ಮಟ ಸ್ವಾಮಿನ ಮೂರ್ತಿ ಕೆತ್ತೆರೆ ಪಂತೀರು ತನ್ಕ್ಲಿಗ್ ಒಪ್ಪಿಗೆ ಆಯ್ಲಕ್ಕ ಬೇಲೆ ಮಲ್ತಂಡ ಎಂಕ್ ಬೂಡಾಯಿನಾತ ಪಣವು ಕೊರ್ಪೆ ಎಂದು ಪಂಡಿರಿ ಐಕ್ ಸರಿಯಾಯಿನ ಕಲ್ಲುನು ಮೂಲು ನಾಡೋಡು ಆ ಕಲ್ಲುಡು ಒಂಜಿ ಚೂರ್ಲ ಒಡಕು ಪೆರಬಲ್ಲಿ ಯಾನು ಮಲ್ಪುನ ಬೇಲೆ ಸ್ವರ್ಗೊಡುಪುನ ಎನ್ನ ಅಯ್ಯ ಪಂಡಿನ ಪಾತೆರನು ಒರಿಪುಲೆ ಕಾವಡಿ ಮೂಡಾಯಿಡು ಮೂಡಿನ ಸೂರ್ಯ ದೇವರೇ ಇರೆಗ್ ಕೈ ಮುಗಿಯೊಂದುಲ್ಲೆ ದೇವರೇ ಒಡಕ್ ದಾಂತಿ ಮಲ್ಲ ಪಾದೆನಿ ಎಂಕ್ ತೋಜಾದು ಕೊರ್ಲೆ ಎನ್ನ ಕೈಟ್ ಈ ಬೇಲೆನು ಪೊರ್ಲುಡು ಕೋಡಿ ಎತ್ತಾಲೆ ದೇವರೇ ಹಾ 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 ಅಂದು ಅಂದು ಉಂದುವೇ ಬಾರಿ ಸರಿಯಾಯಿನ ಪಾದೆ ಯಾನು ತುಯಿಲೆಕ ನೆಟ್ಟು ಒಂಜಿ ಚೂರ್ಲ ಒಡಕಿಜ್ಜಿ ಒಂದೇಟೆ ಗೊಮ್ಮಟ ದೇವರನ್ನು ಕೆತ್ತದು ಸರ್ತ ಉಂತಾಂಡ ಸಾರ ಸಾರ ವರ್ಷೋಗ್ಲ ಒಂದು ಮೆದುಕ್ಕೆರ ಸಾಧ್ಯನೇ ಇಜ್ಜಿ ದೇವರೇ ಇರ್ನ ಪಾದಗೂ ಸಾರ ಸಾರ ಸೊಲ್ಮೆಲು ನೆಕ್ ಬೋಡಾಯಿನ ನನೊಂಜಾತ ಪರಿಕರಲೇನು ಪತೊಂದು ಬರ್ಪೆ ಅರಸರೆ ಈರು ಪಂಡಿನ ಪಾತ್ರದ ಲೆಕ್ಕನೆ ಎನ್ನ ಉಡಲದ ಗೇನನು ಅಂಚನೆ ತಾಕತ್ತನು ಮೀರ್ದು ಬೇಲೆ ಮಲ್ತೆ ಆ ಬೇಲೆದ ಪೊರ್ಲೆ ಮೂಲು ಉಂತುದುಂಡು ನನದ ವಿಷಯ ಮಾತ ಇರ್ನನೆ ಅರಸುಲೆ
ಬಾರಿ ಪೊರ್ಲಾತನು ಬೀರು, ಬಾರಿ ಪೊರ್ಲಾತನು. ಯಾನು ಕನ ಮನಸ್ಸಿಡಲ ಎನ್ನದಿಜಿ ಈತು ಪೊರ್ಲಾಪುಣೊಂದು. ನಿನ್ನ ಮಹಾಮಲ್ಲ ಬೇಲೆನು ಯಾನ್ ಏತು ಪುಗರ್ತೆ ಮಲ್ತೆಡಲ ಯಾವಂದು ಬೀರು. ಅಂದೆ ಅರಸುಲೆ ಇರ್ನ ಪುಗಾರ್ತೆಗ್ ಎನ್ನ ಮಲ್ಲ ಸೊಲ್ಮೆಲು ಆಂಡ ಎಂಕು ಕೊರಡಾಯಿನ ಪನವು ಎಂಕೇಪ ತಿಕ್ಕು ಅರಸುಲೆ. ಬೀರು ಖಂಡಿತವಾದ್ಲ ತಿಕ್ಕುಣು ಬೀರು. ಈ ಮಲ್ತಿನ ಬೇಲೆಗ್ ಪಣವು ಕೊರೋಡಾಯ್ನ ನಿನನು ಮಹಾನಾದಿಗೆ ಮಲ್ಪೊಡಾಯ್ನ ಎನ್ನ ಧರ್ಮತ್ತ. ಇನಿ ಒಂಜಿ ದಿನ ಮೂಲು ಉಂತು ಎಲ್ಲೆದ ದಿನ ಯಾನು ಪಂಡಿನಡೆ ಬಲ ನಿಕ್ಕು ಕೊರಡಾಯ್ನ ಪಣವನು ಅಲ್ಪನೆ ಕೊರ್ಪೆ ಆವರಸುಲೆ. ಅಂದ್ ಬೀರು ಕಲ್ಕುಡೆ ಬಾರಿ ಕಷ್ಟದೆತ್ತೊಂದು ಅರಸೆ ಪಂಡಿನ ಬೇಲೆನು ಮಲ್ತು ಮುಗಿತೆ. ಕೊರಡಾಯಿನ ಪಣವನು ಕೇಂಡೆ ಆಂಡ ಅರಸೆ ಪಣವು ಕೊರ್ಪೆ ಪಂಡದು ಭಾಷೆ ಕುರಿಯೆ. ನಿನನು ಮಾನಾದಿಗೆ ಮಲ್ಪೆ ಪಂಡೆ ಬೇಲೂರ್ದ ಗಟ್ಟೊರ್ದು ಕಾರ್ಲದ ಊರುಗು ಬೀರುನು ಲೆಪುಡಾದು ಗೋಮಟನ ಮಲ್ಲ ಮೂರ್ತಿನ ಕೆತ್ತದು ಗುಡ್ಡದ ಮಿತ್ತು ಉಂತಾಯಿನ ಬೊಕ್ಕ ಐತ ಪೊರ್ಲುನು ತೂಯಿನ ಬೈರವರಸೆ ಮಲ್ತಿನ ಬೇಲಾಂಡಲ ದಾದ. ಬೀರುಗು ಪಣವು ಕುರಿಯೇನಾ ಮಾನಾದಿಗೆ ಮಲ್ತೆನಾ ಒಂದೇನು ನಿಕುಲೆ ತುಲೆ. ಅರಸುಲು ಏನನು ಈ ಗುಡ್ಡದ ಮುದೇಲಿಗೆ ಬರಿಯರೆ ಬಂತೀರಿ ಬರುವೆರಿ ಅರೆನ ಸಾದಿನೇ ಕಾಪುವೆ. ಅರಸೇರು ಕೊರ್ಪಿನ ಪನವು ತಿಕ್ಕಿ ಕೂಡ್ಲೆ ಎನ್ನ ಅಪ್ಪೆನು ತಂಗಡಿನು ಅಂಚನೆ ಎನ್ನ ಪಲಯ ನಕ್ಲಿನ ತುಯ್ಯರೆ ಎನ್ನ ಕೆಲ್ಲ ಪುತ್ತಿಗೆ ಮಾರ್ನಾಡಿಗೆ ಆಯ್ನಾತು ಬೇಗ ಪೋವಡು. ಹಾ ಪಂಡಿಲೆಕ್ಕ ಅರಸಲು ಇಡೇಗೆ ಬರೊಂದುಲ್ಲೇರಿ ಅಡ್ಡಬುರಿ ಅರಸುಲೆ ಪಣವು ಕಂತರೆ ಅರಸುಲೆ. ಎನ್ನ ಮನಸ್ಸಿಗೆ ಬಾರಿ ಮಲ್ಲ ಒಂಜಿ ಯೋಚನೆ ಬೈದೆನೆ ಬೀರು. ಎನ್ನ ಕಾರ್ಲಡುಪ್ಪುನ ಈ ಗೊಮ್ಮಟನ ಮೂರ್ತಿ ಬೇತೆ ವಾರಾಜ್ಯೋಡ್ಲ ಉಪ್ಪೆರೆ ಬಲ್ಲಿ ಐಕಾತ್ರ 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 ಯಾನೆ ಭಾಷೆ ಕೊರ್ಪೆ ಅರಸುಲೆ. ಆಜಸೂಲ ಪಾಡ್ದು ಪನ್ಪೆ ಇಂಚಿನ ಮೂರ್ತಿನ ಈ ಭೂಮಿದ ಮಿತ್ತು ಯಾನು ಓಲ್ಲ ಕೆತ್ತಯೆ. ಬೀರು ಕಲ್ಕುಡ ನಿನ್ನ ಪಾತೆರದ ಮಿತ್ತು ಎಂಕ್ ನಂಬಿಕೆ ಅಜ್ಜೆ ಬೀರು. ನಿನ್ನ ಆಜಸೂಲೆಲ ಎಂಕ್ ಬೊಡ್ಚಿ ಏರಿಯಾವ್ಲು ಎನ್ನ ಪಟ್ಟದ ಕತ್ತಿನ ಇಡಕನ. ಪಟ್ಟದ ಕತ್ತಿ ಪಟ್ಟದ ಕತ್ತಿ ದಾಯ ಅರಸುಲೆ. ಪಟ್ಟದ ಕತ್ತಿ ಅವು ಎಂಕ್ ಬೊರ್ಚಿ ಅರಸುಲೆ. ಅವು ನಿಕ್ಕತ್ತಿಯ ಅವು ಎಂಕಿಯ ತೋಯ್ ಪಂಡ ದಾಯ ಅರಸುಲೆ ದಾಯ ಅರಸುಲೆ. ಈತ್ ಪೊರ್ಲುದ ಗೊಮ್ಮಟನ ಮೂರ್ತಿನ ಈ ಓಲ್ಲ ಕೆತ್ತೆರೆ ಬಲ್ಲಿ ಅಂಚಾದು 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 ಅಂಚಾದು. ಈ ಎಡತ ಕೈ ನಿನ್ನ ಮೇಟು ಬೆರಬಲ್ಲಿ ಬುಡ್ಚಿ ಅರಸುಲೆ ಬುಡ್ಚಿ ಅರಸುಲೆ. ಎಡತ ಕೈ ನಿನ್ನ ಮೇಟೆ ಬೆರಬಲ್ಲಿ. ಅಯ್ಯೋ 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 ಒಂದು ಮಾತ್ರ ಈ ಕಾರ್ಲದ ಊರನ್ನು ಬಿಡ್ತು ಓಡೆಲ ಪೋಯರ ಬಲ್ಲಿ ಐಕಾತ್ರ ನಿನ್ನ ಬಲತ ಕಾರ್ಲ ಉಪ್ಪೆರ ಬಲ್ಲಿ. ಓ ಅರಸ ಈ ಅರಸೆ ಹತ್ತು ಈ ಅರಸೆ ಹತ್ತು. ಅಯ್ಯೋ ಈ ರಾಕ್ಷಸೆ ಏಕೇತ ಅನ್ಯಾಯ ಮಲ್ತ ಯಾನು ಮಲ್ತಿನ ತಪ್ಪಂಡಲ ದಾತ. ದೇವರೇ ಈ ಬೇನೆ ಎಂಕ ಸೈಸರ ಆಪುಜಿ ದೇವರೇ. ಎನ್ನ ಕೈ ಕಾರಿನ ಕಲೆವನ್ನ ಈ ಕಾರ್ಲದ ಊರುಡು ಮೂಲು ಒಂಜಿ ಗಲಿಗೆಲ ಉಪ್ಪಯ ಒಂಜಿ ಪುಂಡಿ ನುಪ್ಪುಲಾವುನಯೆ ಒಂಜಿ ಬೊಟ್ಟ ನೀರಲ ಬರಯೆ. ಅಯ್ಯೋ ಅಯ್ಯೋ ಒಂದು ಒಂದು ಯಾನ ನಂಬಿನ ಗುರು ಹಿರಿಯರ ಮಿತ್ತ ಆಜ. ಅಯ್ಯೋ ಆ ಆ ಆ ಆ ನಮ ಎನ್ನಿನಿ ಬೊಂಜಿ ವಿಧಿ ಬರೇನಿ ನನೊಂಜಿ ಏತು ಮಲ್ಲ ಅನಾಹುತ ಆದಪೋಂಡು
ಬೀರು ಕಲ್ಕುಡೆ ಎನ್ನಿನ ಪೂರ ಮಣ್ಣು ಪಾಲಾಂಡು ಎಂಚಿರ್ದು ಕೆಲ್ಲ ಪುತ್ತಿಗೆಡು ಬೀರುನ ಒಪ್ಪ ಪುಟ್ಟಿನ ಅಮರ್ದ ಬೀರುನ ತಂಗಡಿ ಕಾಳಮ್ಮ ಎನ್ನ ಪಲಯನು ತೂವಡೂ ಪನ್ಪಿನ ಆಸೆಡು ಇಲ್ಲಾಲಡ್ದು ಪಲಯೆ ಓಲುಲ್ಲೆ ಪಂಡದು ನಾಡೊಂದು ಬರ್ಪೆ ಪಂಡದು ಪಿದಡಿಯರು ಪಿದರ್ದು ಪೋನಗ ಪಲಯಗ ಕೊರಿಯರೆಂದು ಅಪ್ಪ ಚಕ್ಕುಲಿ ಬಜಿಲು ಮೂಡೆ ಅರಿತೊಂಡೆ ಪತೊಂಡಳು ತರೆ ಬರ್ಚಿದ ಸಿಂಗಾರ ಮಲ್ತೊಂದು ತರೆಕ್ ನಾಗ ಸಂಪಿಗೆ ಬೊಕ್ಕ ಪಿಂಗಾರದ ಪೂದಿಯಲು ಪೊರ್ಲುದ ಸೀರೆ ತುತ್ತಿಯಲು ಕರಂಡೆಡಿತ್ತಿನ ಬಂಗಾರನು ಕೆಕ್ಕಿಲಿಗೆ ಪಾಡೊಂದು ಮುಂಡೊಗು ಕುಂಕುಮದ ಬೊಟ್ಟದೀದು ಕೈಕ್ ಕಾಜಿ ಪಾಡೊಂದು ಪಲಯನು ನಾಡೊಂದು ಸಾದಿಡು ತಿಕ್ಕಿನಗಳ ಕೇನೊಂದೇ ಪೋಯಲು ಪಲಯೆ ತಿಕ್ಕೊಡು ಪನ್ಪಿನ ಅಲೆನ ಉಡಲ್ದ ಆಸೆ ಕೈಪತ್ತನ ಬೀರು ಕಲ್ಕುಡೆ ತಿಕ್ಕೇನ ಅಣ್ಣ ಅಣ್ಣ ಒರೆಂಚು ತೂಲ ಅಣ್ಣ ದಾದ ಬೋಡು ಬನ್ನಿ ಎನ್ನ ಪಲಾಯನು ಓಲಾಂಡ ತುಯ್ಯರ ಎನ್ನ ಪಲಾಯನ ಪುದರು ಬೀರು ಕಲ್ಕುಡ ಆರ್ ಗಟ್ಟೆಗೆ ಬೇಲೆಗೆ ಪೋದಿತ್ತಿನ ಅಮ್ಮೆರ ನಾಡೊಂದು ಪೋದಿತ್ತೇರು ಇತ್ತೆ ಓಳುಲ್ಲೆರೆಂದು ಗೊತ್ತುಂಡೆ ಹೊರ ಪನ್ಲೆ ಯಾನಿ ತಡೆಗೆ ಪೋಪೆ ಇರ್ನ ಪಲಯೇ ಉಪ್ಪೆರು ಉಲ್ಲೆರು ಉಲ್ಲೆರೆ ಓಲುಲ್ಲೆರು ಪನ್ಪೆಕೆನ್ಲೆ ಕಾರ್ಲರ್ದ ಅರಸೆರು ಅರ್ನ ಪುದರು ಭೈರವ ಸೂಡೆ ಮೇರು ಬೀರುಡ ತನಕು ಬೋಡಾಯಿನ ಬೇಲೆ ಪೂರ ಮಲ್ಪೈರು ಮೂಲು ಮಲ್ತಿನ ಬೇಲೆ ಬೇತೆ ವಾ ಊರುಡ್ಲ ಮಲ್ಪೆರ ಬಲ್ಲಿ ಪಂದು ಅರಿನ ಒಂಜಿ ಕೈ ಬೊಕ್ಕ ಕಾರಿನ ಕಡ್ತದು ಪಾಡಿ ಅಣ್ಣನ ಕೈ ಕಾರು ಕಡ್ತಾರೆ ಇತ್ತ ಬೀರು ಕಲ್ಪುಡಿ ವೇಣೂರುಡುಲ್ಲೆ ಅಣ್ಣನ ಕೈ ಕಾರು ಕಡ್ತಾರೆ ಅಣ್ಣ ವೇಣೂರುಡುಲ್ಲರೆ ഞാൻ ഇത്തന്നെ അടക്ക് പോപ്പെ ഇത്തന്നെ പോപ്പെ നാന ഇത്തന്നെ ചെയ്യേരെങ്ക ಉಪ್ಪು ತಿಂದಿನಾಯೇ ನೀರು ಪರೋಡೆ ಓವು ಬೇಲೆನ್ನ ಏರ್ಡಾಂಡಲ ಮಲ್ಪಾಯಿ ಬೊಕ್ಕ ಮಲ್ತಿನಾಯಗ ಕೊರ್ಪಿನ ಮಾನಾದಿಗೆ ಅವು ಕೊರೋಡೆ ಆಯ ನೆತ್ತೇರಿನ ಬೆಗರ ಮಲ್ತದ ಬೆಂದಿನೆಕ್ ಆಯಗ ಬೋಡಾಯನ ಪ್ರತಿಫಲ ಕೊರ್ಪಿನ ಬೆನ್ಪಿನಾಯನ ಧರ್ಮ ಭೈರವ ಸೂಡೆ ಸುಳ್ಳು ಪಂಡೆ ಬೀರು ಕಲ್ಕುಡಗ ಅನ್ಯಾಯ ಮಲ್ತೆ ಆಂಡ ಒಂಜಿ ಕೈ ಒಂಜಿ ಕಾರನ ಪತೊಂದು ವೇಣೂರ್ದ ಅರಸೆ ಪಂಡೆ ಲೆಕ್ಕ ಗೊಮ್ಮಟನ ಮೂರ್ತಿನ ಕೆತ್ತಿ ಪಾಪಿ ಪೋಯಿನವಳು ಮೊರಂಪು ದಡೆ ನೀರಿಗೆ ಬೀರುಗು ವೇಣೂರುಡ್ಲ ಅನ್ಯಾಯನೇ ಆಂಡು ಒಂಜಿ ಕೈಟ್ ವೇಣೂರ್ದ ಗೊಮ್ಮಟನ ಕೆತ್ತಿನ ಬೀರುನ ಸಾಧನೆಯನ್ನು ತೂಯಿನ ವೇಣೂರ್ದ ಅರಸೆ ಒಂಜಿ ಕೈಟೆ ಈತ ಮಾತ ಬೇಲೆ ಮಲ್ತಿನಾಯೇ ಇಮೆ ದಾದಲ ಮಲ್ಪೆ ಪಂಡದು ಆಯನ ಇತ್ತಿನ ನನೊಂಜಿ ಕೈನ ಕರ್ತು ಬುಡಿಯೇ ಎಡ್ಡೆ ಬೇಲೆ ಮಲ್ತಿನ ಬೀರು ಕಲ್ಕುಡೆ ಇತ್ತಿನ ಅಂಗನು ಕಳೆಯೋನಿಯೇ ಆಂಡ ತುಳುನಾಡದ ಮಣ್ಣಡು ಸತ್ಯ ಧರ್ಮ ನ್ಯಾಯಗೂ ಇತ್ತಿನ ಬೆಲೆ ಓಲುಲ ಇದ್ದಿ ಕೈಕಾರ ಕಳೆಯನ್ನ ಬೀರು ಕಲ್ಕುಡೆ ಆಯನ ತಂಗಡಿ ಕಾಳಮ್ಮ ಓಡೆ ಪೋಯರು ಅನ್ಯಾಯ ಮಲ್ತಿನ ಭೈರವ ಸೂಡಗು ದಾದಾಂಡು ಸಾಧ್ಯ ಜಣ್ಣ ಕಾಳಮ್ಮ ತಂಗಡಿ ಈ ಇಡೆ ದಾಯ ಬತ್ತಮ್ಮ ಬುಳಿಪೂಚಮ್ಮ ಬುಳಿಪೂಚಿ
ಎನಡ ಗೋಮಟನ ಮೂರ್ತಿನಿ ಕೆತ್ತಾಯಿನ ಕಾರ್ಲದ ಅರಸೆ ಭೈರವ ಸೂಡೆ ನಂಜಿ ಮಚ್ಚರೊಡು ಇಂಚಿನ ಬೊರ್ಚಾಂದಿನ ಪೇಲೆ ಮಲ್ತಿ ಯಾನು ಪೇತೆ ಕಡೆ ಪೇಲೆ ಮಲ್ಪೆರೆ ಬಲ್ಲಿ ಬಂದು ಎನ್ನ ಕೈಲ್ಲ ಕಾರ್ಲ ಕರ್ತು ಬಾಡಿಯೇ ಕಾರ್ಲದ ಊರುಡೆ ಉಂತುಜಿ ಬಂದು ಕಾರ್ಲ ಬುಡ್ದು ವೇಣೂರುಗು ಬತ್ತೆ ಇತ್ತಿನ ಒಂಜಿ ಕೈನು ಒಂಜಿ ಕಾರನು ಪತ್ತೊಂದು ಈ ಊರುಡು ಬೊಲ್ದುದ ಕಲ್ಲಡು ಪೊರ್ಲುದ ಗೊಮ್ಮಟನಿ ಕೆತ್ತಿಯ ಆಂಡ ಆ ಗೊಮ್ಮಟನಿ ಕೆತ್ತಾಯಿನ ಈ ವೇಣೂರ್ದ ಅರಸೆ ಎನ್ನ ಒರಿದಿನ ಒಂಜಿ ಕೈಲ್ಲ ಕರ್ತು ಬಾಡಿಯೇ ನನಯಾನು ತಾದ ಮಲ್ಪೊಡು ಕಾಳಮ್ಮ ತಾದ ಮಲ್ಪೊಡು ನೀ ನನ್ನ ತರ್ಕದ ಪತ್ತಗ ಪನ್ನಗ ಎಂಗ ರಟ್ಟು ಕೈಲ ಇಚ್ಚಿ ಕಾಳಮ್ಮ ಇಚ್ಚಿ ಚಣ್ಣ ಈರು ಬಲಿ ಪರ್ಚಿ ಈನು ಬಲಿ ಪರ್ಚಣ್ಣ ನನ್ನಮ್ಮ ಮೂಲನ್ ತೆರ ಬಲ್ಲಿ ಈ ಜಾಗೆ ಎಂಕ್ಲೆಗ್ ಪಂತಿನ ಜಾಗೆ ಎತ್ತು 30 ದಿನ ಗಂಗೆಡ್ ತೀರ್ಥ ಸ್ನಾನ ಮಲ್ಪುಗ ಮಾದೇವೇರ್ನ ರಾಜಾಂಗನಡು ಕಾಯ ಬುಡ್ದು ಮಾಯ ಸೇರನ್ಗ ಕಾಯಡಪ್ಪ ಎಂಕ್ಲೆಗ ಅನ್ಯಾಯ ಮಲ್ತಿನ ಭೈರವ ಸೂಡಗು ಮಾಯೊಡು ಬೇನೆ ತಿನ್ಬಾಗ ಬಲ ಅಣ್ಣ ಬಲ ನಂಕ ಅನ್ಯಾಯ ಮಂತಿನ ಕಾರದ ಊರುನು ಪತ್ತಾದ ಬೊನ್ನೆ ಮಲ್ತು ಬುಡ್ಕ ಪಟ್ಟದ ಆನೆಗು ಮರ್ಲು ಬತ್ತಾಗ ಪಟ್ಟದ ರಾಣ್ಣ ತುತ್ತೈತನು ಮಾಯ ಮಲ್ಪುಗ ಅರಸಗು ಉನರ ಒಂದು ಲೆಕ್ಕ ಆಯನ ಪಟ್ಟಲ್ ನಿಲ್ಕೆ ಏಸಿಗೆ ಬಾರ್ದು ಬುಡ್ಕ ಬಲ ಅಣ್ಣ ಬಲ ಅವನು ತೋಚಿನ ಮಾದೇವೇರ್ನ ಗುಂಡದಡೆಗೆ ಪೋಯಿ ಎಂಚ ಕಾಳಮ್ಮ ಏನರ್ದು ನಡಪೆರೇನೆ ಸಾಧ್ಯ ಇಚ್ಚಿ ಇರೇನು ಯಾನ್ಲೆ ತಂದು ಪೋಪೆ ಇರೇನು ತಟ್ಟೊಂದು ಯಾನು ಕೊನಪೆ ಕಣ್ಣನೀರ ಕಡಲು ಕಾಳಮ್ಮನ ಉಡಲು ಸಹಿ ಸೇರಿ ಸಾದಿ ಊಲು ಸಹಿ ಸೇರಿ ಸಾದಿ ಊಲು ತಗೆ ಮಲ್ತಿ ಬೇಲೆ ತಿನೊಡಾಂಡೆ ಬೇನೆ ಬೆಗರಾದ ಬಿಲೆಕ್ ದಿಕ್ಕಿನ ಪಣವು ತಗೆ ಮಲ್ತಿ ಬೇಲೆ ತಿನೊಡಾಂಡೆ ಬೇನೆ ಬೆಗರಾದ ಬಿಲೆಕ್ ದಿಕ್ಕಿನ ಪಣವು ಒಂದು ಬೇನಾ ವಿಧಿ ಬರವು ಒಂದು ಬೇನಾ ವಿಧಿ ಬರವು ಒಂದು ವೇನಾ ವಿಧಿ ಬರವು ಒಂದು ವೇನಾ ವಿಧಿ ಬರವು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಣ್ಣ ಉಂದುವೆ ನಮ್ಮ ಜಾಗೆ ಅಂದ ಕಾಳಮ್ಮ ಮೂಲು ನಮ ಮೂಜಿ ಸುತ್ತು ಬಲಿ ಬರೋಡು ಮೂಜಿ ಕಲ್ಲು ದಕ್ಕೋಡು ಮಾದೇವೇರ್ನ ಅಂಗನಡು ಕಾಯನು ಬುಡ್ದು ಮಾಯಾವೋಡು ಮಾತ್ರ ಅತ್ತು ಮನುಷ್ಯ ರೂಪಡುಪ್ಪುನಗ ನಿನ್ನ ಕೈಕಾರ್ ಕಡ್ತದು ನಿನ್ನ ಅರ್ಧ ಜೀವದೆತ್ತಿನ ಭೈರವ ಸೂಡಗು ಮಾಯೊಡೆ ಪಗೆ ಸಂದಾಗ ಬಲ ಮಾದೇವಿನ ರಾಜಾಂಗನಡು ಕುಲ್ಲುಗ ಅರೆ ಸಾನ್ನಿಧ್ಯನು ಸೇರೋಣುಗ ಅರೆ ಸಾನ್ನಿಧ್ಯನು ಸೇರೋಣುಗ ಅರೆ ಸಾನ್ನಿಧ್ಯನು ಸೇರೋಣುಗ
ಅರಸುಲೆ ಅರಸುಲೆ ಕಾರ್ಲದ 4 ಬೈಟ್ಲ ತೂ ಬುರ್ದುಂಡು ಅರಸುಲೆ ನೀರು ತೇತದು ಸಾಕಾಡು ತೂ ತೆಕ್ಕುನನೆ ಇಜ್ಜಿ ಬಾಡು ತೆತ್ತೊರ ಮುಟ್ಟಲ ತೂ ಅರ್ಲೊಂದುಂಟು ಊರ್ದಕ್ಲೆನ ಇಲ್ಲು ಬೈತ ಮುಟ್ಟೆ ಕೊಟ್ಟೆ ಕೈ ಕೊಂಚ ಪೂರ ಪೊತ್ತೊಂದುಂಟು ಅರಸುಲೆ ಪೊತ್ತೊಂದುಂಟು. ಅಯ್ಯೋ എന്നോട് താളം പൊറുച്ചി യാര് മറലില്ല കാത്ത് ഞാൻ സയ്യൊന്നുല്ലേ ഞാൻ പടവുണ്ട് സയ്യൊന്നുല്ലേ പട്ടാണ്ട് പടതിന് തെരാസ് നാಯ್ದ ಪೀತ ವಾಸನೆ ಬರುತ್ತುಂಟು ದಾದ ಮಲ್ಪೊಡಿ ದೇವರೇ ಅಯ್ಯೋ ಪಡವುಡು ಸಯ್ಯೊಂದುಲ್ಲೇ ಉದು ಏರರ ಶಾಪ ಉದು ಏರನ ಮಾಯೆ ಅಯ್ಯೋ 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 ಎನ್ನ ಪಟ್ಟದಾನೆ ಮರಳು ಕಟ್ಟೊಂದುಂಟು ಅಯ್ಯೋ ಅಯ್ಯೋ ಎನ್ನ ಪಟ್ಟದಾನೆ ಮರಳು ಕಟ್ಟೊಂದುಂಟು ದೇವರೇ ಅಯ್ಯೋ ಅಯ್ಯೋ ದಾದದೆ ನಿನ್ನ ಹೇಸ ಓಲುಂಡುದೆ ನಿನ್ನ ತುತ್ತಾಯ್ತಾ ಓಲುಂಡುದೆ ದಾಯದೆ ಮಾನ ಕೆಟ್ಟಿನ ಕಿಲಕ ಮಲ್ಪುವ ಪೋದೆ ಸೀರೆ ತುತ್ತೊಂದು ಬಲದೆ ಪೋದೆ. ಸ್ವಾಮಿ ಎನ್ನ ಬಂಗಾರ ಬದ್ದೈದ ಪೆಟ್ಟಿಗೆನೇ ಮಾಯ ಆಗ್ತುಂಡು ತುತ್ತುಗ ಪನ್ನಗ ಒಂಜಿ ಸೀರೆಲಾ ಇಜ್ಜಿ ಸಿಳಿ ನೀರ್ದ ಕಡಲ್ಡು ಸುಳಿ ಗಾಳಿ ಬತ್ತಿಲೆಕ ನಮ್ಮ ಅರಮನೆಟ್ಟು ವಾ ಬಗೆತ ಮಾಯ ನಡತುಂಡು ಸ್ವಾಮಿ ಒಂದು ವಾ ಕಲ್ಜಿಗ ಸ್ವಾಮಿ ವಾ ಕಲ್ಜಿಗ ಅಂದು ಮಾಯೇ ನಡಪೊಡೆ ಅರಸಿ ಊರ್ದ ಜನಕ್ಲೆಗ್ ಅಪ್ಪೆ ಇತ್ತಿಲೆಕ ಅಮ್ಮೆಲ ಗುರುಲ ಆಯನೆ ತನ್ನ ಜನಕ್ಲೆನು ಮೋಕೆಡು ತೂವೊಂದು ಪೊಡಾಯನ ಅರಸ ಆಯನಾಯನ ಧರ್ಮ ಆಂಡ ದಾಲ ತೆರಿಯಂದಿನ ಮಹಾಶಿಲ್ಪಿ ಬೀರು ಕಲ್ಕುಡಗ್ ಈ ಏತ ಅನ್ಯಾಯ ಮಲ್ತ ಐತ ಫಲ ಈ ತಿನೋಡೆ ಭೈರವ ಸೂಡ ನಿನ್ನ ಈ ಬೇನೆ ನಿಕ್ಕ ಮಾತ್ರ ಹತ್ತು ನಿನ್ನ ಜನಕ್ಲೆಗ್ಲ ಮಾತ. ನಮಸ್ಕಾರ. ಒಂದೇ ಒಂದು ದೃಶ್ಯ ಬಾಕಿ ಉಳಿದಿದೆ. ಅದೃಶ್ಯರಾದಂಥ ಬೀರು ಕಲ್ಕುಡ ಮತ್ತು ಕಲ್ಲುಟ್ಟಿ ದರೆಗಿಳಿದು ಬರಿಬರಿಕಲ್ಲ. ತುಳುನಾಡು ಇದು ಧರ್ಮದ ಭೂಮಿ, ಧರ್ಮದ ಮಣ್ಣು. ನ್ಯಾಯ ಧರ್ಮವನ್ನು ಇವತ್ತು ದೈವ ದೇವರುಗಳು ಉಳಿಸಿಕೊಂಡಿದ್ದಾರೆ. ನಾವಾಗಿ ಬರೆದದ್ದಲ್ಲ. ವಿದ್ವಾಂಸರು ಜ್ಯೋತಿಷ್ಯರಾಗಿರ್ತಕ್ಕಂಥ ರಾಧಾಕೃಷ್ಣ ಶಾಸ್ತ್ರಿ ಅವರ ಬಳಿ ಕೇಳಿದ್ದೇವೆ. ದಯಮಾಡಿ ರಾಧಾಕೃಷ್ಣ ಶಾಸ್ತ್ರಿ ಅವರು ವೇದಿಕೆಗೆ ಬರಬೇಕು. ಅವರನ್ನು ತಾವೆಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು. ಯಾಕಂದರೆ ಅವರ ಆಶೀರ್ವಾದದ ಮೇಲೆ ಜ್ಯೋತಿಷ್ಯರು ವಿದ್ವಾಂಸರು ಸನ್ಮಾನ್ಯ HT ರಾಧಾಕೃಷ್ಣ ಶಾಸ್ತ್ರಿ ಅವರು ಅವರ ಆಶೀರ್ವಾದದ ಮೇಲೆ ಈ ಕಥೆಯನ್ನು ಬರೆದಿದ್ದೇವೆ. ಅವರೊಂದು ಅಭಿಪ್ರಾಯ ಕೇಳುವ. ಸರ್, ನೀವೊಂದು ಈ ನಾಟಕದ ಒಂದು ಮೂಲ ಕಾರಣ ನೀವು. ನಮಗೊಂದು ಆಸೆ ಇತ್ತು, ಇದನ್ನು ಬರೀಬೇಕು ಅಂತ ಹೇಳಿಕೊಂಡು. ಬರೆಯಿರಿ, ಮಕ್ಕಳಿಂದ ಆವೇಶ ಭರಿಸಬೇಡಿ ಅಂತ ಹೇಳಿದ್ರಿ. ಒಂದು ದೃಶ್ಯ ಇದೆ, ಆದರೆ ಆವೇಶ ಭರಿಸ್ತೇವೆ ಮಾತ್ರ, ಮಕ್ಕಳಿಗಲ್ಲ. ಹೌದು, ಖಂಡಿತವಾಗಿ ಕಲ್ಲುಟ್ಟಿ ಮತ್ತು ಕಲ್ಕುಡರ ಆಶೀರ್ವಾದ. ನೀವಾದರೂ ಅವರನ್ನು ನಿಮ್ಮ ಹೃದಯದಲ್ಲೇ ಇಟ್ಕೊಂಡಿದ್ದೀರಿ. ನಮಗೂ ಅವರ ಆಶೀರ್ವಾದ ಇರಲಿ. ಈ ನಾಟಕದ ಬಗ್ಗೆ ಒಂದು 2 ಮಾತು ನೀವು ಹೇಳಿ ಸರ್. ಕಲ್ಲುಟ್ಟಿ ಕಲ್ಕುಡನ ಬಗ್ಗೆ ಪಾಠದಾನದ ಆಧಾರದಲ್ಲಿ ನಮಗೆ ಅದರ ಚರಿತ್ರೆ ಸಿಕ್ಕುದು. ಅದನ್ನು ಕೆಲವು ವಿದ್ವಾಂಸರು ಕಥೆ ರೂಪದಲ್ಲಿ ಬರೆದದ್ದು ಉಂಟು. ಆದರೆ ನಮ್ಮ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿಯವರು ನನ್ನ ಹತ್ರ ಕೆಲವು ಅದಕ್ಕೆ ಬೇಕಾದ ಸಲಹೆಯನ್ನು ಪಡೆದಿದ್ದಾರೆ. ನಮ್ಮ ಕಲ್ಲುಟ್ಟಿ ಗುಡಿ ಎದುರು ಬಂದು ಪ್ರಾರ್ಥನೆ ಮಾಡಿದ್ದಾರೆ. ಅವರು ತುಂಬ ಶ್ರಮ ಪಟ್ಟಿದ್ದಾರೆ. ಇವತ್ತಿನ ಈ ನಾಟಕ ನೋಡುವಾಗ ನಿಜವಾಗಿ ನಾನು ಹೇಳ್ತೇನೆ, ನಾವು ಪೂಜೆ ಮಾಡ್ತೇವೆ, ದಿವಸಕ್ಕೊಂದು 3 ಗಂಟೆ ಪೂಜೆ ಮಾಡ್ತೇವೆ ಮಾತನಾಡಿದ ದೇವರ ಹತ್ರ. ಆದರೆ ಇಲ್ಲಿ ಸಾನ್ನಿಧ್ಯದ ಪ್ರತಿಯೊಬ್ಬ ಸ್ಟಾಫ್ ಆಗಲಿ, ಪ್ರತಿಯೊಬ್ಬ ಇದರ ಟ್ರಸ್ಟಿಗಳಾಗಲಿ, ಅವರು ದಿನದ 18 ಗಂಟೆ ಈ ಮಾತನಾಡುವ ದೇವರ ಹತ್ರ ಕೆಲಸ ಮಾಡ್ತಾ ಇರ್ತಾರೆ. ಆದ್ದರಿಂದ ನಾನು ಪೂಜೆ ಮಾಡುವ ಗಣಪತಿ ಮತ್ತು ಕಲ್ಲುಟ್ಟಿ ಹತ್ರ ಪ್ರಾರ್ಥನೆ ಏನು ಮಾಡೋದು ಅಂತ ಹೇಳಿದರೆ, ನಮ್ಮ ಹತ್ರ ಜ್ಯೋತಿಷ್ಯ ಕೇಳಲಿಕ್ಕೆ ಬರ್ತಾರೆ, ಪ್ರಶ್ನೆ ಇಡ್ತಾರೆ. ಕೆಲವರಿಗೆ ತುಂಬ ತೊಂದರೆಗಳಿರ್ತದೆ. ನಾವು ಅವರಿಗೆ ಹೇಳ್ತೇವೆ ಏನಾದರೂ ಪರಿಹಾರ ಮಾಡಿ, ಹೋಮ ಮಾಡಿ ಅಂತ. ನಾನು ಅವರಿಗೆ ಹೋಮ ಮಾಡಿ ಅಂತ ಹೇಳುವಾಗಲೇ ನಾನು ಮೊದಲೇ ಹೇಳ್ತೇನೆ, ನೀವು ಹೋಮ ಮಾಡಿದ ಕೂಡಲೇ ನಿಮ್ಮ ಇದು ಕಷ್ಟಗಳೆಲ್ಲ ಪರಿಹಾರ ಆಗುವುದಿಲ್ಲ. ಯಾಕೆಂತ ಹೇಳಿದರೆ, ನಾವು ಮಳೆಗಾಲದಲ್ಲಿ ಕೊಡೆ ಕೊಂಡೋದಾಗೆ, ಕೊಡೆ ನಮ್ಮ ಎಷ್ಟು ದೊಡ್ಡದುಂಟ ಅಷ್ಟು ಮಾತ್ರ ನಮ್ಮ ತಲೆ ಒದ್ದೆ ಆಗುವುದಿಲ್ಲ. ಆದರೆ ಮಳೆಯನ್ನು ನಿಲ್ಲಿಸಲಿಕ್ಕೆ ಯಾರಿಂದೂ ಆಗುವುದಿಲ್ಲ. ಅದು ಯಾಕೆ ಅಂತ ಹೇಳಿದರೆ, ನಾವು ಮಾಡಿದ ಕರ್ಮಫಲ ನಮ್ಮೊಟ್ಟಿಗೆ ಬರ್ತಾ ಇರ್ತದೆ. ಇಲ್ಲಿ ನಮ್ಮ ಸಾನ್ನಿಧ್ಯದವರು ಆ ಮಾತನಾಡುವ ದೇವರ ಕೆಲಸ ಮಾಡಿ ಉತ್ತಮ ಕರ್ಮ ಮಾಡ್ತಾ ಇದ್ದಾರೆ.
ಆ ದೇವರು ಅವರಿಗೆ ಈ ಜನ್ಮದಲ್ಲಿ ಆದರೂ ಒಳ್ಳೆಯದು ಕೊಡಲಿ. ಒಂದು ವೇಳೆ ಆ ದೇವರಿಗೆ ಆಗದೇ ಇದ್ದರೆ ಮುಂದಿನ ಜನ್ಮ ಆದರೂ ಅವರು ಸುಖ ಶಾಂತಿಯಿಂದ ಇರುವ ಹಾಗೆ ಮಾಡಲಿ. ಇಲ್ಲಿರುವ ಎಲ್ಲ ಮಕ್ಕಳಿಗೆ ಆ ದೇವರು ಒಳ್ಳೇದು ಮಾಡಲಿ ಅಂತ ನನ್ನ ಕರ್ಲುಟ್ಟಿದ ಧನ್ಯವಾದಗಳು ಸನ್ಮಾನ್ಯ ಶಾಸ್ತ್ರಿ ಅವರೇ. ನಾಟಕ ಹೇಗೆ ಮೂಡಿ ಬಂತು? ತುಂಬ ಒಳ್ಳೆಯದಾಗಿದೆ. ಈ ನಾಟಕ ಇನ್ನು ತುಂಬ ಕಡೆಯಲ್ಲಿ ಸ್ಟೇಜ್ ಆಗಬೇಕು. ಇದು ಆ ಮಕ್ಕಳಿಗೂ ಪ್ರಸಿದ್ಧಿ ತರಬೇಕು, ಅವರಿಗೆ ಒಳ್ಳೆ ಆರೋಗ್ಯ ಕೊಡಬೇಕು. ಬರೆದಂಥ ನಿಮಗೂ ಆ ದೇವರು ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅಂತ ಆ ಕರ್ಲುಟ್ಟಿ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಖಂಡಿತವಾಗಿ ನಮ್ಮ ಶಿಕ್ಷಕ ವರ್ಗ ಬೆಳಿಗ್ಗೆ ಆರಂಭ ಮಾಡಿದರೆ ಸಂಜೆವರೆಗೆ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಮಾತ್ರ ಅಲ್ಲ, ಈ ನಾಟಕ ಈ ಮಟ್ಟಕ್ಕೆ ಬರಲಿಕ್ಕೆ ಇಲ್ಲಿ ಧ್ವನಿ ಮತ್ತು ಬೆಳಕಿನ ಒಂದು ವ್ಯವಸ್ಥೆ ಕೂಡ ಇದೆ. ಜೊತೆಗೆ ಸಂತೋಷ್ ಶೆಟ್ಟಿ ಅವರು, ನಮ್ಮದೇ ಟ್ರಸ್ಟಿ ಸಂತೋಷ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸಂತೋಷ್ ಶೆಟ್ಟಿಯವರನ್ನು ರಾಧಾಕೃಷ್ಣ ಶಾಸ್ತ್ರಿಯವರೊಂದು ಅಭಿನಂದನೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಹಳಷ್ಟು ಕೆಲಸ ಮಾಡಿದ್ದಾರೆ ಈ ನಾಟಕದ ಯಶಸ್ಸಿಗೆ. ಅನುಗ್ರಹ ಫಿಲ್ಮ್ ಮೂಲಕ ದಗಲ್ಬಾಜಿ ಫಿಲ್ಮಿನ ಪ್ರೊಡ್ಯೂಸರ್ ಕೂಡ ಶ್ರೀಯುತರು. ಅಭಿನಂದನೆಗಳು ಸಂತೋಷ್. ಧನ್ಯವಾದಗಳು. ಈಗ ಕೊನೆಯ ಒಂದು ದೃಶ್ಯ ಮಾತ್ರ ಬಾಕಿ ಉಳಿದಿದೆ. ಆ ಕೊನೆಯ ದೃಶ್ಯವನ್ನು ತಾವೆಲ್ಲ ವೀಕ್ಷಿಸಬೇಕು. ಆ ಬಳಿಕ ನಮ್ಮದು ನಾಟಕದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ವಾಟ್ಸಪ್ ಮೂಲಕ ತಿಳಿಸಿ. ನಮ್ಮ ಯೂಟ್ಯೂಬ್ನಲ್ಲಿ ಕೂಡ ಪ್ರಚಾರ ಆಗ್ತದೆ. ಇದೀಗ ನಾನು ಸುಮಾ ಡಿಸಿಲ್ವರ್ ಅವರನ್ನು ವೇದಿಕೆ ಕರೆಸ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟರ್ ಸುಮಾ ಡಿಸಿಲ್ವರ್ ಅವರು ತಕ್ಷಣ ಬರಬೇಕು ವೇದಿಕೆಗೆ. ಮತ್ತು ಈ ಕಾರ್ಯಕ್ರಮದ ಹಿಂದೆ ಸಾವಿರಾರು ಜನರು ನಮ್ಮ ಕೈ ಹಿಡಿದಿದ್ದಾರೆ. ಈಗ ನಾನು ಆಗಲೇ ಹೇಳಿದ್ದೇನೆ, ಉಪಹಾರದ ವ್ಯವಸ್ಥೆ, ಇವತ್ತು ರಾತ್ರಿಯ ಒಂದು ಭೋಜನದ ವ್ಯವಸ್ಥೆ, ಐಸ್ ಕ್ರೀಮನ್ನು ನಮ್ಮ ರಾಜಶೆಟ್ಟಿ ಶಬರಿಯವರು, ಎಲ್ಲರೂ, ದುರ್ಗಾದಾಸ್ ಬಾಳಿಗ ಮತ್ತು ನಮ್ಮ ದಿವ್ಯ ಬಾಳಿಗ, ಎಲ್ಲರೂ ಕೂಡ ನಮಗೆ ಬೇಕಾದ ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಅದು ಹೇಳುತ್ತಾ ಹೋದರೆ 10 ಗಂಟೆ ಆಗಿತ್ತು, ಆದರೆ ಮುಗಿಸಬೇಕು. ತಕ್ಷಣ ವೆರಿ ಶಾರ್ಟ್, ಭಾಳ ಚುಟುಕಾಗಿ ಸುಮಾ ಡಿಸಿಲ್ವರ್ ಅವರು ಒಂದು ವಂದನಾರ್ಪಣೆ ಮಾಡ್ತಾರೆ. ಆ ಬಳಿಕ ಕೊನೆಯ ಒಂದು ದೃಶ್ಯ ಮತ್ತು ರಾಷ್ಟ್ರಕ್ಕೆ ನಮ್ಮ ವಂದನೆ, ರಾಷ್ಟ್ರಗೀತೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸಾನ್ನಿಧ್ಯ ವಸತಿಯುತ ಶಾಲೆ ಮತ್ತು ತರಬೇತಿ ಸಂಸ್ಥೆ ಶಕ್ತಿನಗರ ಇಲ್ಲಿಯ ಮಕ್ಕಳ ವಿಶೇಷ ಪ್ರತಿಭೆಯನ್ನು ತೋರಿಸುವಲ್ಲಿ ಹಾಗೂ ಸಾಮಾಜಿಕ ಅರಿವು ಮೂಡಿಸುವ ಸಲುವಾಗಿ ಕದ್ರಿಯ ಈ ಸುಂದರ ಉದ್ಯಾನವನದಲ್ಲಿ ತಂಪಾದ ವಾತಾವರಣದಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸುವಲ್ಲಿ ಅನೇಕರು ನಮಗೆ ಕೈ ಜೋಡಿಸಿದ್ದಾರೆ. ಅದರಲ್ಲಿ ಕೆಲವರನ್ನು ನೆನಪಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ. ಕಾಲಾವಕಾಶದ ಕೊರತೆ ಇರುವುದರಿಂದ ಹಾಗೂ ತಮ್ಮ ಆಸಕ್ತಿಗೆ ನಾನು ಭಂಗ ತರಲು ಇಷ್ಟಪಡುವುದಿಲ್ಲ. ಆದರೂ ಕೂಡ ನಾವು ನಮಗೆ ಸಹಾಯ ಮಾಡಿದವರನ್ನು ಖಂಡಿತ ಮರೆಯುವಂತಿಲ್ಲ. ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಜಿಲ್ಲೆ, ಅದೇ ರೀತಿ ಉಪನಿರ್ದೇಶಕರು ತೋಟಗಾರಿಕಾ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ, ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ ಜಿಲ್ಲೆ, ಅದೇ ರೀತಿ ಕದ್ರಿ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರೆಲ್ಲರಿಗೂ ನಾವು ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುವವರಾಗಿದ್ದೇವೆ. ವರ್ಷ ಇಡೀ ನಮಗೆ ಅನೇಕರು ಸಹಾಯವನ್ನು ನೀಡುತ್ತಾ ಬಂದಿರುತ್ತಾರೆ. ಅದರಲ್ಲಿ ಮುಖ್ಯವಾದವರನ್ನು ನಾವು ನೆನಪಿಸ್ತಾ ಇದ್ದೇವೆ. ಡಾಕ್ಟರ್ ಅಶೋಕ್ ಪಂಡಿತ್ ಮಂಗಳೂರು, ಶ್ರೀ ಲೀಲಾಕ್ಷ ಕರ್ಕೇರ ನಮ್ಮ ಕುಡ್ಲ, V4 ಮೀಡಿಯಾ ಮಂಗಳೂರು. ಹೌದು, ಇಂದಿನ ನಮ್ಮ ಕಾರ್ಯಕ್ರಮವನ್ನು ನೇರವಾಗಿ ಎಲ್ಲ ಕಡೆಗಳಿಗೆ ಮುಟ್ಟುವಂತೆ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ನಿಮಗೆ ನಾವು ಹೃತ್ಪೂರ್ವಕ ವಂದನೆಯನ್ನು ತಿಳಿಸ್ತಾ ಇದ್ದೇವೆ. ಶ್ರೀ ಧರ್ಮರಾಜ್ MD ಮೋತಿ ಶ್ಯಾಮ್ ಕಾಂಪ್ಲೆಕ್ಸ್ ಲಿಮಿಟೆಡ್, MG ರೋಡ್ ಮಂಗಳೂರು. ಶ್ರೀ ಶಾಂಬಶಿವರಾವ್ MD ಅನಗ ರಿಫೈನರೀಸ್ ಪ್ರೈವೇಟ್ ಲಿಮಿಟೆಡ್, ಬೈಕಂಪಾಡಿ ಮಂಗಳೂರು. ಶ್ರೀ ಶ್ಯಾಮ್ ಪ್ರಕಾಶ್ MD ಸ್ಕಂದ ಕನ್ಸಲ್ಟೆನ್ಸಿ ಮಂಗಳೂರು. ಶ್ರೀ ಕಿರಣ್ ಜೈನ್ ಕುಲಶೇಖರ ಮಂಗಳೂರು. ಶ್ರೀ ಧನ್ಪಾಲ್ ಶೆಟ್ಟಿಗಾರ್ ಪ್ರೊಪ್ರೈಟರ್ ಲಲಿತಕಲಾ ಆರ್ಟ್ಸ್. ಇಂದಿನ ನಮ್ಮ ಮಕ್ಕಳು ವೇಷಭೂಷಣದೊಂದಿಗೆ ಇಷ್ಟು ಸುಂದರವಾಗಿ ಕಾಣಲಿಕ್ಕೆ ಬೇಕಾದರೆ ನಮ್ಮ ಧನ್ಪಾಲ್ ಶೆಟ್ಟಿಗಾರ್ ಅವರು ನಮಗೆ ತುಂಬ ಸಹಾಯವನ್ನು ನೀಡ್ತಾ ಬಂದಿದ್ದಾರೆ.
ಅದೇ ರೀತಿ ಇಂದಿನ ಒಂದು ನಮ್ಮ ಮಕ್ಕಳು ಕಾರ್ಯಕ್ರಮವನ್ನು ನೀಡಬೇಕಾದ್ರೆ ಅವರಿಗೆ ಒಂದು ಮಾತಿನ ತೊದಲುವಿಕೆ ಇದೆ. ಆ ಸಂದರ್ಭದಲ್ಲಿ ನಮ್ಮ ಶಿಕ್ಷಕ ವೃಂದ ಹಿತೈಷಿಗಳು ಆ ವಿಷಯವನ್ನು ರೆಕಾರ್ಡಿಂಗ್ ಮಾಡ್ತಾ ಇದ್ದೇವೆ. ಇದಕ್ಕೆ ನಮಗೆ ಸಹಕಾರ ನೀಡುವವರು ಗುರುರಾಜ್ MB, ಸಾಯಿರಾಮ್ ರೆಕಾರ್ಡಿಂಗ್ ಸ್ಟುಡಿಯೋ, ಪಾಂಡೇಶ್ವರ, ಮಂಗಳೂರು. ಅದೇ ರೀತಿ ಶ್ರೀ ನರೇಂದ್ರ ಶೆಣೈ, ಪ್ರೊಪ್ರೈಟರ್, ಲ್ಯಾಮಿನ್ ಫ್ರೇಮ್ ಗ್ಯಾಲರಿ, ಮ್ಯಾಂಗ್ಳೂರು. ಪ್ರಶಾಂತ್, ಪ್ರೊಪ್ರೈಟರ್, ಶ್ರೀ ಬಾಲಾಜಿ ಗ್ರಾಫಿಕ್ಸ್, ಪಂಪ್ವೆಲ್, ಮಂಗಳೂರು. ಶ್ರೀ IV ಶರ್ಮಾ, ಚಾರ್ಟೆಡ್ ಅಕೌಂಟೆಂಟ್, ಕದ್ರಿ, ಮಂಗಳೂರು. ಅದೇ ರೀತಿ ನಮಗೆ ಅನೇಕ ಜನರು ಇಂದಿನ ಕಾರ್ಯಕ್ರಮಕ್ಕಾಗಿ ಕೈ ಜೋಡಿಸಿದ್ದಾರೆ. ಅದರಲ್ಲಿ ಪ್ರಮುಖರನ್ನು ಮಾತ್ರ ಹೇಳ್ತಿದ್ದೇನೆ. ಸಾವಿರಾರು ಜನರು ನಮಗೆ ಸಹಾಯವನ್ನು ನೀಡಿರ್ತಾರೆ. ಶ್ರೀಮತಿ ಶಾಂತಾ ಗೋಪಾಲಕೃಷ್ಣ ಮೆಲೆಂಟಾ ಮತ್ತು ಕುಟುಂಬ, ಮೈಸೂರು. ಶ್ರೀ ಮೈಕಲ್ ಡಿಸೋಜಾ, ದುಬೈ. ಅಬ್ರಾರ್ ಕೇಟರರ್ಸ್ ಆ್ಯಂಡ್ ಅರೇಂಜರ್ಸ್, ಮುಳಿಯಿತ್ಲು. ಶ್ರೀ ಮಹಬಲ MM ಕನ್ಸ್ಟ್ರಕ್ಷನ್, ಪಂಪ್ವೆಲ್. ಶ್ರೀಮತಿ ಮಿತ್ರಾ ವಿ ಕುಡ್ವ, ಮಂಗಳೂರು. ಶ್ರೀ ಸುಮಿತ್ ಉಲ್ಲಾಸ್ ಕೈಸರೆ ಹಾಗೂ ಶ್ರೀಮತಿ ಅನಗ ಸುಮಿತ್ ಕೈಸರೆ, ಗೋವಾ. ಶ್ರೀಮತಿ ಪ್ರೀತಿ ಕೈಸರೆ, ಗೋವಾ. ಪ್ರೆಸಿಡೆಂಟ್ ಮತ್ತು ಸಿಬ್ಬಂದಿ ವರ್ಗ, ಇನ್ನರ್ ವೀಲ್ ಕ್ಲಬ್ ಆಫ್ ಮಂಗಳೂರು ನಾರ್ತ್. ಶ್ರೀ ಸೀತಾಕಾಂತ್ ಡಿ, ಬಿಕರ್ನಕಟ್ಟೆ. ಶ್ರೀಮತಿ ಸುರೇಖಾ ಶೇಖರ್ ಆ್ಯಂಡ್ ಫ್ಯಾಮಿಲಿ, ಕೆನಡಾ. ಶ್ರೀಮತಿ ಸುಮಾ ಮತ್ತು ಪ್ರವೀಣ್ ಕುಮಾರ್, ಶಕ್ತಿನಗರ. ರವೀಂದ್ರನಾಥ್ ಜೆ, ಯಶವಂತಪುರ, ಬೆಂಗಳೂರು. ಶ್ರೀ ವಿಖ್ಯಾತ್ KB, ಪಂಪ್ವೆಲ್. ಶ್ರೀ ಪ್ರವೀಣ್ ಪದ್ಮನಾಭ್, ಮುಳಿಯಿತ್ಲು, ಬೋಳರ್ ಹಾಗೂ ಶ್ರೀ BM ಭಾರತಿ, ಮ್ಯಾಂಗ್ಳೂರು. ಶ್ರೀಮತಿ A ನೇತ್ರಾವತಿ, ಬಜ್ಪೆ. ಅದೇ ರೀತಿ ನಮ್ಮ ಇಂದಿನ ಹಾಗೂ ನಿನ್ನೆಯ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ರು ಶ್ರೀ ಎಡ್ವಿನ್, ಕ್ಯಾಸಲ್ ಹೌಸ್ ಆಫ್ ಬೇಕ್ಸ್, ನೀರ್ಮಾರ್ಗ. ಇಂದಿನ ಲೈಟಿಂಗ್ನ ವ್ಯವಸ್ಥೆಯನ್ನು ಮಾಡಿರುವಂತಹ ಶ್ರೀ ನರೇಶ್. ಶ್ರೀ ಶರತ್ ಕುಮಾರ್ ಕದ್ರಿ, ಹವ್ಯಾಸ ಕಲಾವಿದರು, ಮಂಗಳೂರು. ಯಕ್ಷಗಾನ ತುಂಬ ಸುಂದರವಾಗಿ ಮೂಡಿಬಂದಿತ್ತು. ಶ್ರೀ ಚಂದ್ರಶೇಖರ್, ಪ್ರೊಪ್ರೈಟರ್, ವರ್ಷಾ ಸೌಂಡ್ಸ್ ಆ್ಯಂಡ್ ಇವೆಂಟ್ ಮ್ಯಾನೇಜ್ಮೆಂಟ್, ಶಕ್ತಿನಗರ. ಇಂದಿನ ಇದು ಲೈಟಿನ ಹಾಗೂ ಸೌಂಡಿನ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಶ್ರೀ ನರೇನ್ ಗಟ್ಟಿ ಹಾಗೂ ಶ್ರೀ ನವೀನ್ ಗಟ್ಟಿ. ಈ ಶಾಮಿಯಾನದ ವೇದಿಕೆಯ ಎಲ್ಲ ಸುಂದರವಾಗಿ ಕಾಣಬೇಕಾದ್ರೆ ಇವರು ಕಾರಣರಾಗಿದ್ದಾರೆ. 2 ದಿನದ ಸುಂದರ ಕ್ಷಣಗಳನ್ನು ಸೆರೆ ಹಿಡಿದಂತಹ ನಮ್ಮ ಹೇಮಂತಣ್ಣ, ಫೋಟೋಗ್ರಾಫರ್, ನಿಮಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಸಮೃದ್ಧಿ ಕಲಾವಿದರು, ಮಂಗಳೂರು. ಇವರು ಮೇಕಪ್ನಲ್ಲಿ ನಮ್ಮ ಮಕ್ಕಳನ್ನು ಸುಂದರವಾಗಿ ಕಾಣುವಂತೆ ವ್ಯವಸ್ಥೆ ಮಾಡಿರ್ತಾರೆ. ಶ್ರೀ ಜೀವನ್ ಜಾನ್ ರಾಡ್ರಿಗಸ್ ನಮ್ಮ ಪ್ರಾಪ್ಸ್ಗಳನ್ನೆಲ್ಲ ತಯಾರು ಮಾಡಲಿಕ್ಕೆ ಮತ್ತು ವಿಷನ್ನ ನಮ್ಮ ಎಕ್ಸಿಬಿಷನ್ ಸ್ಟಾಲ್ನಲ್ಲಿ ಕೂಡ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಟೀಚಿಂಗ್ ಹಾಗೂ ನಾನ್ ಟೀಚಿಂಗ್ ಸ್ಟಾಫ್, ಸಾನ್ನಿಧ್ಯ ಸ್ಕಿಲ್ ಟ್ರೈನಿಂಗ್ ಸೆಂಟರ್, ಉಜಿರೆ. ಇಲ್ಲಿಯ ನಮ್ಮ ತಂಡದವರು ಸಮೂಹ ಸಂಸ್ಥೆ, ಇನ್ನೊಂದು ಸಂಸ್ಥೆ ಉಜಿರೆಯಲ್ಲಿದೆ, ಅಲ್ಲಿಯ ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕ ವೃಂದ ಬಂದಿರ್ತಾರೆ. ನಿಮಗೆ ನಮ್ಮ ಧನ್ಯವಾದಗಳು. ಅದೇ ರೀತಿ ನಮ್ಮ 2 ದಿನದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸದಾ ಇದ್ದುಕೊಂಡು ನಮಗೆ ಸಹಾಯವನ್ನು ನೀಡಿದ್ದಾರೆ ಸಾನ್ನಿಧ್ಯ ಸೇವಕ್ ತಂಡದ ಸರ್ವ ಸದಸ್ಯರು. ನಿಮಗೆಲ್ಲರಿಗೆ ನಾವು ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದ ಪ್ರಮುಖ ಘಟ್ಟಗಳಲ್ಲಿ ಅಂದರೆ ನಾಟಕದಲ್ಲಿ ಆಗ್ಬೋದು, ಯಕ್ಷಗಾನದಲ್ಲಿ ಆಗ್ಬೋದು, ಪ್ರಮುಖ ಘಟ್ಟ ಅದು ಹೆಚ್ಚು ಆಕರ್ಷಕವಾಗಿ ಮೂಡಿ ಬರಬೇಕಾದ್ರೆ ಉದಯ್ ಕ್ರ್ಯಾಕರ್ಸ್ನವರು ನಮ್ಮ ಜೊತೆಗಿದ್ದು ನಮಗೆ ಸಹಾಯಕ ನೀಡಿದ್ದಾರೆ. ನಿಮಗೆ ನಾವು ಹೃತ್ಪೂರ್ವಕ ವಂದನೆಯನ್ನು ತಿಳಿಸುತ್ತೇವೆ. ಅದೇ ರೀತಿ ಸೈಂಟ್ ಆಗ್ನೆಸ್ ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ನ ಸ್ಪೆಷಲ್ ಎಜುಕೇಟರ್ಸ್ ಟ್ರೈನಿಂಗ್ ಮಾಡುತ್ತಿರುವಂತಹ ವಿದ್ಯಾರ್ಥಿನಿಯರು ನಮ್ಮ ಜೊತೆಗಿದ್ದರು. ಶಿಕ್ಷಕ ವೃಂದದವರಿಗೆ ಅವರು ದಯಮಾಡಿ ಮುಂದೆ ಬಂದು ಅವರ ಸರ್ಟಿಫಿಕೇಟ್ಗಳನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. TTI ಟ್ರೈನೀಸ್ನವರಿಂದ ದಯಮಾಡಿ ಒಬ್ಬರು ಮುಂದೆ ಬಂದು ನಿಮ್ಮ ಸರ್ಟಿಫಿಕೇಟ್ಗಳನ್ನು ಪಡೆದುಕೊಳ್ಬೇಕು. TTI ಸೆಂಟ್ ಆಗ್ನೆಸ್ TTI ಇದರ ಟೀಚರ್ಸ್ ಟ್ರೈನಿಂಗ್ನ ಕಳೆದ ಹಲವಾರು ವರ್ಷದಿಂದ ನಮಗೆ ಸ್ವಯಂ ಸೇವಕರಾಗಿ ಬರ್ತಾ ಇದ್ದಾರೆ. ಪ್ಲೀಸ್ ಕಮ್. ಪ್ರಾಧ್ಯಾಪಕಿ ಹಾಗೂ ವಿದ್ಯಾರ್ಥಿನಿಯವರು ತಮ್ಮ ಸರ್ಟಿಫಿಕೇಟನ್ನು ಪಡ್ಕೊಳ್ತಿದ್ದಾರೆ. ನಿಮಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಿರೂಪಿಸಿದಂತಹ ನಮ್ಮ ವಸಂತ್ ಸರ್ನ ಮಗಳು ವೀಕ್ಷಾ ವಿ ಶೆಟ್ಟಿ ಹಾಗೂ ಕುಮಾರಿ ಸುಷ್ಮಿತಾರವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ತುಂಬ ಆಸಕ್ತಿಯಿಂದ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಲು ಕಿಕ್ಕಿರಿದು ನೆರೆದಿರುವಂತಹ ನಮ್ಮ ಎಲ್ಲ ಸರ್ವ ಸ್ನೇಹಿತ ಬಂಧು ಬಳಗ ನಿಮಗೆಲ್ಲರಿಗೂ ನಾವು ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ.
ಧನ್ಯವಾದಗಳು. ಅದೇ ರೀತಿ ಶ್ರೀ ಗಣೇಶ ಸೇವಾ ಟ್ರಸ್ಟಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ನೀವು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳೊಂದಿಗೆ, ನಮ್ಮ ಶಿಕ್ಷಕರೊಂದಿಗೆ ಸದಾ ಇದ್ದು ನಮ್ಮ ನಡೆಸಿರ್ತೀರಿ. ನಿಮಗೆ ನಾವು ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೇವೆ. ಅದೇ ರೀತಿ ಮತ್ತೆ ಹೇಳ್ತೇನೆ ಹೇಳಬೇಡಿ, ನಮ್ಮ ಆಡಳಿತಾಧಿಕಾರಿಯವರಾದ ಶ್ರೀಯುತ ವಸಂತ್ ಕುಮಾರ್ ಶೆಟ್ಟಿ, ನಿಮಗೆ ಎಲ್ಲ ಆಡಳಿತಾಧಿಕಾರಿಯವರಾಗಿ ಇವರು ನಮಗೆಲ್ಲ ನಮ್ಮ ಅಣ್ಣ ಅಥವಾ ನಮ್ಮ ಹಿರಿಯರು, ನಮಗೆ ಪ್ರತಿ ಒಂದೊಂದು ಮೂಲೆಯಲ್ಲೂ ನಮ್ಮನ್ನು ತಿದ್ದಿ, ಅಲ್ಲ ನಾನು ಗೊತ್ತಿದೆ ಸರ್ ಎಲ್ಲರಿಗೂ, ಆದರೂ ನಾನು ಕೃತಜ್ಞತೆ ನಿಮಗೆ ಸಲ್ಲಿಸ್ತಾ ಇದ್ದೇನೆ. ಸಾನ್ನಿಧ್ಯ ಸಮೂಹ ಸಂಸ್ಥೆಯ ವಿಶೇಷ ಮಕ್ಕಳು, ಅವರ ಹೆತ್ತವರು, ಪೋಷಕರು, ಅದೇ ರೀತಿ ಶಿಕ್ಷಕ ವೃಂದ, ಶಿಕ್ಷಕೇತರ ವೃಂದ, 24 ಗಂಟೆಗಳು ಮಕ್ಕಳೊಂದಿಗಿದ್ದು ನೋಡಿಕೊಳ್ಳುವಂತಹ ಕೇರ್ ಟೇಕರ್ಸ್, ಅದೇ ರೀತಿ ಎಲ್ಲರಿಗೂ ನಾವು ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸ್ತೇವೆ. ಅದೇ ರೀತಿ ಇಂದಿನ ಮೇಕಪ್ಪನ್ನು ರೋಹಿತ್ ರವರು ನಡೆಸಿಕೊಟ್ಟಿರ್ತಾರಂತೆ ಮಕ್ಕಳಿಗೆ, ಅವರಿಗೂ ನಾವು ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ, ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮ ಮಾಧ್ಯಮದ ಮೂಲಕ ಒಬ್ಬೊಬ್ಬರ ಮನೆಗೂ ಮುಟ್ಟುವಂತೆ ಮಾಡಿರುವಂತಹ ನಮ್ಮ ಮಾಧ್ಯಮ ಮಿತ್ರರು, ನಿಮಗೂ ನಾವು ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರು, ನಿಮಗೂ ನಾವು ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಎಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ಉಕ್ತಿಗೆ ಸರಿಸಾಟಿಯಾಗಿ ಹೊಂದುವವರು ನಮ್ಮ ಸಂಸ್ಥೆಯ ಹೆಮ್ಮೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ. ಈ ಕಲ್ಲೋಟಿ ಕಲ್ಕುಡ ಅನ್ನುವ ನಾಟಕ ಪ್ರಥಮ ಬಾರಿಗೆ ಅವರಿಂದ ರಚಿಸಲ್ಪಟ್ಟು ನಿರ್ದೇಶಿಸಿ ಸ್ವತಃ ಅವರು ಅದರಲ್ಲಿ ಹಾಡಿದರೆ ಕೂಡ, ಈ ಒಂದು ಕಲ್ಲೋಟಿ ಕಲ್ಕುಡ ನಾಟಕಕ್ಕಾಗಿ ಹಗಲಿರುಳು ಶ್ರಮಿಸಿ ತನ್ನನ್ನು ತಾನು ಸಂಪೂರ್ಣವಾಗಿ ಅದರಲ್ಲಿ ವಹಿಸಿಕೊಂಡಂತಹ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಇವರಿಗೆ ಆಡಳಿತ ಮಂಡಳಿಯ ಪರವಾಗಿ, ಜೊತೆಗೆ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಬಹುಮುಖ್ಯವಾಗಿ ಗಮನಿಸಬೇಕು. ಈ ನಾಟಕಕ್ಕೆ ಹಾಗೂ ಯಕ್ಷಗಾನಕ್ಕೆ ಬಳಸಿದಂತಹ ಎಲ್ಲ ರಂಗ ಪರಿಕರಗಳು ಸ್ವತಃ ನಮ್ಮ ಹೆಮ್ಮೆಯ ಆಡಳಿತಾಧಿಕಾರಿಗಳಿಂದ ಹಾಗೂ ಶಿಕ್ಷಕ ವೃಂದದ ಸಹಕಾರದಿಂದ ಮಾಡಲ್ಪಟ್ಟಿದೆ ಎಂಬುದು ನಿಜವಾಗಿಯೂ ಹೆಮ್ಮೆಯ ವಿಚಾರ. ಸುದೀರ್ಘ 40 ವರ್ಷಕ್ಕಿಂತಲೂ ಅಧಿಕ ವರ್ಷಗಳಿಂದ ವಿಶೇಷ ಮಕ್ಕಳಿಗಾಗಿ, ಅವರ ಒಂದು ಉನ್ನತಿಗಾಗಿ ಸ್ವತಃ ಶ್ರಮಿಸ್ತಾ ಇರುವಂತಹ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರ ವ್ಯಕ್ತಿತ್ವ ನಿಜವಾಗಿಯೂ ಹೆಮ್ಮೆಯದು. ಮುಂದೆ ಈ ಒಂದು ನಾಟಕ ಈ ವೇದಿಕೆಯಲ್ಲಿ ಮುಂದುವರಿಯಲಿದೆ. ತೆನ್ಕಾಯ್ದ ಮಾವೇರಿ ಗಂಗೆಗೆ ಜತ್ತದು ತೀರ್ಥೊಡು ಮೀದು ಮಾದೇವರ್ನ ಅಂಗನೊಡು ಜಪೆ ಮಲ್ಪೆರೆ ಕುಲ್ದು ಕಾಯನು ಬುರ್ದು ಮಾಯಗು ಸೇರಿಯರು ತಗೆ ತಂಗಡಿ ತುಳುನಾಡದ ಮಣ್ಣಡು ಭಕ್ತರಿಗೆ ಅಭಯದ ನುಡಿ ಕೊರ್ದು ಭಕ್ತರ್ನ ಬೇನೆ ಬೆಸರ್ನ ದೂರ ಮಲ್ತದು ಕುಟುಂಬದ ದೈವ ದೇವರಾದ ಸಂಕ್ರಾಂತಿದ ಪೂಜೆ ಅಗೆಲು ಒಂಜುಕೊಂಡೆ ಪೇರ್ದ ಕೋಲ ಬಲಿ ಸೇವೆನು ಗೆತೊನ್ನ ಕಲ್ಲೊಟ್ಟಿ ಕಲ್ಕುಡನ ಈ ಪೊರ್ಲುನು ಏತ್ ಪುಗರ್ನಲ ಯಾವಂದು ಅವೆನು ನಮ್ಮ ಇತ್ತೆ ಕಣ್ಣ ನಿಲ್ಕೆ ತೂದು ಉಡಲ್ದಿಂಜಾಗ ಬಂದುಲೆ.
ಕಲ್ಲುಟ್ಟಿ ಆಯರು ಬೀರು ಕಲ್ಕುಡನ ಇರಡೊಪ್ಪಲೆತ್ತರು ಕಾಳಮ್ಮ ಈರು ಕಲ್ಲುಟ್ಟಿ ಆಯರು ಬೀರು ಕಲ್ಕುಡನ ಇರಡೊಪ್ಪಲೆತ್ತರು ತಗೆಗಾಯಿ ಬೇನೆಗೆ ಕಣನೀರು ಪಾಡ್ಯರು ಮೋಸದ ಅರಸೆ ಭೈರವ ಸೂಡಗೆ ಮಾಯದ ಮದಿ ಪೂತೋ ಜಾಯರು ಮಾಯದ ಮದಿ ಪೂತೋ ಜಾಯರು ಗೋ ನ್ಯಾಯ ಧರ್ಮಗು ಈರಮ್ಮ ದೇವೆರು ಧರ್ಮನು ಒರಿಪಾದ ಭಕ್ತರನು ಕಾಪುಲೆ ನ್ಯಾಯ ಧರ್ಮಗು ಈರಮ್ಮ ದೇವೆರು ಧರ್ಮನು ಒರಿಪಾದ ಭಕ್ತರನು ಕಾಪುಲೆ ಸತ್ಯದ ತುಡರು ಈರು ಪತ್ತಿ ಜೀಟಿಗೆ ಗುಡಲು ಪೂರ ಬೊಲ್ಪಾದ ಅರಲಡು ಇರೆನಂಚ ಸುಗಿ ಪೊಡು ಪನ್ಲೆಮ್ಮ ಇರೆನಂಚ ಸುಗಿ ಪೊಡು ಪನ್ಲೆಮ್ಮ ಅಮರ್ ಜೋಕುಲಾದ ಪುಟ್ಟಿಯರು ನಿಕುಲು ಈ ತುಳುನಾಡದ ಅಮರ್ ಬೊಳ್ಳಿಲು ಅಮರ್ ಜೋಕುಲಾದ ಪುಟ್ಟಿಯರು ನಿಕುಲು ಈ ತುಳುನಾಡದ ಅಮರ್ ಬೊಳ್ಳಿಲು ಕಾಯನು ಬುಡಿಯರು ಮಾಯಲೋಕ ಸೇರ್ಯರು ಬಕ್ಕರೆ ಬಾಯಿಡು ಅಪ್ಪೆಂದೆ ಪನ್ಪಯರು ಕಲ್ಲುಟಿ ಕಲ್ಕುಡ ನಮೋ ನಮೋ ಕಲ್ಲುಟಿ ಕಲ್ಕುಡ ನಮೋ ನಮೋ ಕಲ್ಲುಟಿ ಕಲ್ಕುಡ ನಮೋ ನಮೋ ಕಲ್ಲುಟಿ ಕಲ್ಕುಡ ನಮೋ ನಮೋ We have finally come to the end of Saanidhya Utsav 2023. However, this is not the end. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಮುಂದಿನ ವರ್ಷ ಇನ್ನಷ್ಟು ವಿಭಿನ್ನ ಕಾರ್ಯಕ್ರಮಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಧನ್ಯವಾದಗಳು. ನಿಮ್ಮ ಸಹಕಾರ ಹೀಗೆ ಮುಂದುವರಿಯಲಿ. Shubhratri, good night. Now I request all of you all to stand, and I request all the faculty, that is teaching and non-teaching staff, to gather on the stage for the national anthem. मनादिनायक जय हे भारत भाग्य विधाता पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे